ಮೇಲ್ವಿಸ್ತಾರಿ ಸಮಿತಿ ಪ್ರೌಢಶಾಲಾ ವಿಭಾಗ ಕುರ್ನಾಡು ಇವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಂಟ್ವಾಳ ತಾಲೂಕು ಮಟ್ಟದ ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕ್ರೀಡಾಕೂಟ ವೈಯಕ್ತಿಕವಾಗಿ ಧ್ವಜಾರೋಹಣ ಕಾರ್ಯಕ್ರಮದ ಮುಖಾಂತರ ಅಟೆನ್ಷನ್ ಲೆಫ್ಟರ್ ಈ ಕಡೆ ಮಾಡಿ, ಅಲ್ಲಿಂದ ಮುಖ ಈ ಕಡೆ ಮಾಡಿ ಮಕ್ಕಳು. ಧ್ವಜಾರೋಹಣ ಕಾರ್ಯಕ್ರಮ ಸಾಗ್ತಾ ಇದೆ. ಈ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಬಂಟ್ವಾಳ ತಾಲೂಕಿನ ಹರಿಸುವ ಮುಖಾಂತರ 2 ದಿನದಲ್ಲಿ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಮೂಡಿ ಬರಲಿಕ್ಕಿದೆ, ಸಿದ್ಧಗೊಳ್ತಾ ಇದೆ. ಶಾಂತಿ ಹಾಗೂ ಸೌಹಾರ್ದತೆಯ ಪ್ರತೀಕವಾಗಿರುವ ಈ ಕ್ರೀಡಾಕೂಟ ಪದಕವನ್ನು ನಡೆಯುತ್ತದೆ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಮೇಲು ಕೀಳು ಎನ್ನುವ ಭೇದವಿಲ್ಲ, ಧರ್ಮ ವರ್ಣಗಳಿಗೆ ಅವಕಾಶ ಇಲ್ಲ. ಇಲ್ಲಿ ನಮ್ಮ ಸಾಮರ್ಥ್ಯ, ಪ್ರತಿಭೆ, ಪರಿಶ್ರಮಕ್ಕೆ ಮಾತ್ರ ಬೆಲೆ. ಸ್ಪರ್ಧೆಯಲ್ಲಿ ಯಾರೇ ಗೆಲ್ಲಲಿ ವೇದಿಕೆ ಮೇಲೆ ಪ್ರಥಮ ಸ್ಥಾನದಲ್ಲಿ ನಿಲ್ಲಬೇಕೆಂಬುದು ನಮ್ಮ ಆಶಯ. ಪ್ರಥಮವಾಗಿ ತೆರಳಿದಂಥ ಬಂಟ್ವಾಳ ವಲಯ, ಅದರ ಹಿಂದೆ ಕೊಂಡು ಬರ್ತಾ ಇದ್ದಾರೆ ಈ ಭಾಗದ ಅತ್ಯಂತ ದೂರದ 14 ಮತ್ತು 17 ವಯಸ್ಸಿನ ಬಾಲಕ ಬಾಲಕಿಯರು ಪಥಸಂಚಲನೆ ಸಾಗ್ತಾ ಇದ್ದಾರೆ. ಅತಿಥಿಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಅದರ ಹಿಂದೆ ಬರುವಂತಹ ತಂಡ ವಲಯ ವಿಟ್ಲ ವಲಯ ಪಟುಗಳನ್ನು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಗಳಿಸಿದಂಥ ಕೀರ್ತಿ ನಮ್ಮ ಬಂಟ್ವಾಳ ತಾಲೂಕಿಗೆ ಸಲ್ಲುತ್ತದೆ. ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ತಾಲೂಕು ನಮ್ಮ ಬಂಟ್ವಾಳ ತಾಲೂಕು ಹೆಮ್ಮೆಯೊಂದಿಗೆ ಈ ಸ್ಪರ್ಧಾಗಳನ್ನು ಈ ಒಂದು ಬಂಟ್ವಾಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಅಡಿಗೊಳಿಸ್ತಾ ಇದ್ದೇವೆ. ಈ ಕ್ರೀಡಾಕೂಟವನ್ನು ಸಂಯೋಜನೆಗೊಂಡಿದೆ. ಇದರ ಹಿಂದೆ ಬರ್ತಾ ಇದ್ದಾರೆ ಆತಿಥೇಯ ಮಂಚಿ ವಲಯ. ಈ ಒಂದು ಸ್ಪರ್ಧೆಯ ಸಹಭಾಗಿತ್ವವನ್ನು ಪಥ ಸಂಚಲನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಗೌರವವಂದನೆ ಸ್ವೀಕರಿಸಿದ ಗಣ್ಯರಿಗೆ ದಯವಿಟ್ಟು ತಾವೆಲ್ಲ ವೇದಿಕೆಗೆ ತೆರಳುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ವೇದಿಕೆಯ ಸಭಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಾಕ್ಷಿಗಳಾಗಬೇಕು, ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಬೇಕಂತ ವಿನಂತಿ ಮಾಡಿಕೊಳ್ಳುತ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದೆ. ದೈಹಿಕವಾಗಿ ಹಾಸುಹೊಕ್ಕಾಗಿದೆ. ಶಿಕ್ಷಣದೊಂದಿಗೆ ದೈಹಿಕ ಶಿಕ್ಷಣ ಅಗತ್ಯವೆನಿಸುವ ಕಾಲಘಟ್ಟವಿದು. ಕ್ರೀಡೆ ಇತ್ತೀಚಿನ ದಿನಗಳಲ್ಲಿ ಮಹತ್ವ ಪಡೆದುಕೊಂಡಿದೆ. ಸೋಲು ಗೆಲುವಿಗಿಂತ ಇಲ್ಲಿ ಭಾಗವಹಿಸುವಿಕೆ ಮುಖ್ಯ ಹೇಳುತ್ತಾ ಎಲ್ಲಿ ಭಕ್ತಿಯ ಭಾವ ಅವನ ನೆಲೆಯಲ್ಲಿ. ಜಯ ಸುಂದರನ ದಿವನ ಬೆಳನಾಡೆ, ಜಯ ಹೇರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಣ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರಯ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ
ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ ತೈರಪ ಹೊಯ್ಸಳರಾಡಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಪ್ರಾರ್ಥನೆಯ ಮೂಲಕ ಪ್ರಸ್ತುತಪಡಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಪ್ರೀತಿ ಬೆರೆತ ಗಂಜಿ ಕೂಡ ಸುದೆಗೆ ಸಮವು, ಸತ್ಯವು ಏನೇ ಇರಲಿ ಯಾವುದಿರಲಿ ಬಾಳಿಗೆ ಪ್ರತಿಯೊಂದು ನಿತ್ಯವು ಎನ್ನುವ ಕವಿವಾಣಿಯಂತೆ ಈ ಕಾರ್ಯಕ್ರಮವನ್ನು ತಮ್ಮದೆಂದು ಪ್ರೀತಿಯಿಂದ ಅಭಿಮಾನದಿಂದ ಆಗಮಿಸಿದಂಥ ಅತಿಥಿಗಳನ್ನು ಉದ್ಘಾಟಕರನ್ನು ಅಧ್ಯಕ್ಷರನ್ನು ತಮ್ಮೆಲ್ಲರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀಯುತ ಫ್ರಾನ್ಸಿಸ್ ಸರ್ ಇವರು. ಬಂಟ್ವಾಳ ತಾಲೂಕು ಮಟ್ಟದ ಕ್ರೀಡಾಕೂಟ 2022 ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ಎಲ್ಲ ಕ್ರೀಡಾಪಟುಗಳೇ, ಇವತ್ತು 2022ನೇ ಸಾಲಿನ ಕ್ರೀಡಾಕೂಟವನ್ನು ಆಯೋಜಿಸುವ ಒಂದು ಸಂದರ್ಭ ನಮಗೆ ಒದಗು ಬಂದಾಗ ನಾವು ಬಹಳ ಸಂತೋಷದಿಂದ ಅದನ್ನು ಒಪ್ಪಿ ನಮ್ಮ ಶಾಲೆಯ SDMC PUC ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಕಮಿಟಿಗಳ ಸದಸ್ಯರ ಸಭೆಗಳನ್ನು ನಡೆಸುತ್ತಾ ಈ ಒಂದು ಇವತ್ತಿನ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಳಲು ನಾವು ಹಲವು ಸಭೆಗಳನ್ನು ನಡೆಸಿ ಅದನ್ನು ಇವತ್ತು ನಮ್ಮ ಎದುರು ಇರುವಂತಹ ಈ ಒಂದು ಸುಂದರವಾದಂತಹ ಸಭಾ ಕ್ರೀಡಾಂಗಣದಲ್ಲಿ ನೆರವೇರಿಸಲು ಬಹಳ ನಮಗೆ ಸಂತೋಷ ಅನಿಸ್ತದೆ. ನಮ್ಮ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನು, ಮುಖ್ಯವಾಗಿ ಪ್ರತಿಯೊಬ್ಬ ದಾನಿಗಳು, ನಮ್ಮ ಸ್ವಾಗತ ಸದಸ್ಯರು, ಕ್ರೀಡೆ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರನ್ನು ಈಗ ಸ್ವಾಗತಿಸಲು ನಾನು ಸಂತೋಷ ಪಡ್ತಾ ಇದ್ದೇನೆ. ಮೊತ್ತ ಮೊದಲಿಗೆ ಇವತ್ತಿನ ನಮ್ಮ ಈ ಸಮಾರಂಭದ ಕ್ರೀಡಾಕೂಟದ ಉದ್ಘಾಟನೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಕುರ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಆಗಿರುವಂತಹ, ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಸದಾ ಸಹಕಾರ ನೀಡುವಂಥ ಶ್ರೀ ಗಣೇಶ್ ನಾಯಕ್ ಅವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಆರಂಭದಲ್ಲಿ ನಮ್ಮ ಜೊತೆ ಇರುವಂಥ ಕುರ್ನಾಡ್ ಗ್ರಾಮ ಪಂಚಾಯತ್ ಸದಸ್ಯರಂತ ಗೋಪಾಲ್ ಬಂಗೇರ್ ಅವರನ್ನು ಅತ್ಯಂತ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಪ್ರಾರಂಭದಿಂದಲೂ ನಮಗೆ ಮಾರ್ಗದರ್ಶನ ನೀಡಿದವರು, ಸಂಘಟನೆಗೆ ಶಕ್ತಿ ತುಂಬಿದವರು ಸನ್ಮಾನ್ಯ ಶ್ರೀ ಪ್ರಶಾಂತ್ ಕಾಜವ, ಅಧ್ಯಕ್ಷರು ಪ್ರಥಮ ದರ್ಜೆ ಕಾಲೇಜ್ ಅಭಿವೃದ್ಧಿ ಸಮಿತಿ ಕುರ್ನಾಡು, ಇವರನ್ನು ಅತ್ಯಂತ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಪ್ರತಿಯೊಂದು ಸಮಾರಂಭಗಳಿಗೂ, ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಮಗೆ ಬೆನ್ನೆಲುಬಾಗಿರುವರು ಪದವಿ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಚಂದ್ರಸ ಕರ್ಕೇರ್ ಇವರನ್ನು ಅತ್ಯಂತ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ SDMCಯ ಕಾರ್ಯಾಧ್ಯಕ್ಷರು ಇವರ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು, ಸಮಾರಂಭವನ್ನು, ಕ್ರೀಡಾಕೂಟವನ್ನು ನಡೆಸಲು ನಮಗೆ ಬಹಳ ಅವರು ಶ್ರಮ ಪಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಸರ್, ನಮ್ಮ ಈ ಕ್ರೀಡಾಕೂಟದ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ ಹೈದರ್ ಕೈರಂಗಲ ಮಾಜಿ ತಾಲೂಕ್ ಪಂಚಾಯತ್ ಇವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ
ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಗೌರವ ರಕ್ಷೆ ಸ್ವೀಕರಿಸಿರುವಂಥ ಶ್ರೀ ರಮೇಶ್ ಶೇನವರು, ಅಧ್ಯಕ್ಷರು, ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮುಡಿಪು, ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಸನ್ಮಾನ್ಯ ದೇವದಾಸ್ ಭಂಡಾರಿ, ಮಾಜಿ ಜಿಲ್ಲಾ ರಾಜ್ಯಪಾಲರು, ಲಯನ್ಸ್ ಜಿಲ್ಲೆ 317, ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಸನ್ಮಾನ್ಯ ಶ್ರೀ ಅಬ್ದುಲ್ ಜಲೀಲ್ ಮೊಂಟುಗೋಳಿ, ಸದಸ್ಯರು, ಕಾಲೇಜು ಅಭಿವೃದ್ಧಿ ಸಮಿತಿ, ಪ್ರಥಮ ದರ್ಜೆ ಕಾಲೇಜು ಕುರ್ನಾಡು ಹಾಗೂ ಉದ್ಯಮಿಗಳು, ನಮ್ಮ ಈ ಮೈದಾನವನ್ನು ಸಮತಟ್ಟುಗೊಳಿಸುವಲ್ಲಿ ಅಪಾರ ಶ್ರಮ ವಹಿಸಿದವರು, ಇವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀ ನಾಸಿರ್ ನಡುಪದವು, ಸದಸ್ಯರು, ಕಾಲೇಜು ಅಭಿವೃದ್ಧಿ ಸಮಿತಿ, ಪ್ರಥಮ ದರ್ಜೆ ಕಾಲೇಜು ಕುರ್ನಾಡು, ಅವರು ನಮಗೆ ಸಹಕಾರ ನೀಡಿದ್ದಾರೆ, ಅವರನ್ನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನನಗೆ ಬೆನ್ನೆಲುಬಾಗಿ ಬೆನ್ನು ತಟ್ಟುತ್ತಾ ಮಾರ್ಗದರ್ಶನ ಮಾಡುವ ನಮ್ಮ ಇಲಾಖೆಯ ಅತ್ಯಂತ ದಕ್ಷ ಹಾಗೂ ಸಮರ್ಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀ MP ಜ್ಞಾನೇಶ್ ಸರ್, ಪ್ರತಿಯೊಂದು ಸಂದರ್ಭದಲ್ಲಿಯೂ ನಮ್ಮನ್ನು ತಿದ್ದಿ ನಮ್ಮ ಶಾಲೆಗೆ ಬಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವರು ಸರ್. ನಿಮ್ಮನ್ನು ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಶ್ರೀ ರಾಧಾಕೃಷ್ಣ ರೈ ಉಮಿಯಾ, ಪ್ರಾಂತೀಯ ಸಲಹೆಗಾರರು, ಲಯನ್ಸ್ ಕ್ಲಬ್, ಇವರು ನಮ್ಮ ಎಲ್ಲ ಸಭೆಗಳಲ್ಲಿ ಹಾಜರಾಗಿ ನಮಗೆ ಮಾರ್ಗದರ್ಶನ ನೀಡಿ ನಮಗೆ ಸಲಹೆ ಸೂಚನೆಗಳು ನೀಡಿದ್ದಾರೆ, ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಪುಂಡರೀಕಾಕ್ಷ ಸರ್, ಇವರು ನಿಮ್ಮನ್ನು ಕುಲಾಲ್ ಸಂಘದ ಅಧ್ಯಕ್ಷರು, ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಾರಂಭದಲ್ಲಿ ಹಾಜರಿರುವ ಪ್ರಥಮ ದರ್ಜೆ ಕಾಲೇಜು ಕುರ್ನಾಡು, ಇದರ ಪ್ರಾಂಶುಪಾಲರಾದ ಶ್ರೀಮತಿ ವತ್ಸಲಾ ಪಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಹಾಜರಿರುವ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಪರಮೇಶ್ವರಿ HR ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಹಾಜರಿರುವಂಥ CM ಶರೀಫ್, ಸದಸ್ಯರು, ಗ್ರಾಮ ಪಂಚಾಯತ್ ಬಾಳೆಪುಣಿ, ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಾರಂಭದಲ್ಲಿ ಹಾಜರಿರುವ ಶ್ರೀ ಶೀನಾ ಶೆಟ್ಟಿ, ಮಾಜಿ ಒಂಬಡ್ಸ್ಮನ್, ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಕೃಷ್ಣಮೂಲ್ಯ ಜನಶಿಕ್ಷಣ ಟ್ರಸ್ಟ್ ಮುಡಿಪು, ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಲ್ಲಿ ಹಾಜರಿರುವಂಥ ಅಬ್ದುಲ್ ರಜಾಕ್ ಕುಕ್ಕಾಜೆ, ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್, ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಕ್ರೀಡಾಕೂಟದ ಸಂಘಟನಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಎಲ್ಲ ಕ್ರೀಡಾಕೂಟದ ಬಗ್ಗೆ ಸಭೆಗಳಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ನೀಡಿ ಹಿರಿಯರಾಗಿರುವಂಥ ಶ್ರೀ ಶೀನಾ ಶೆಟ್ಟಿ, ನಿವೃತ್ತ ದೈಹಿಕ ಶಿಕ್ಷಕರು ಹಾಗೂ ಉದ್ಯಮಿಗಳು ಮುಡಿಪು, ಇವರಿಗೆ ನಮ್ಮ ಪ್ರೀತಿಪೂರ್ವಕವಾದ ಎಲ್ಲರ ಪರವಾದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಯೋಜಕರು 3 ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಂತ ನಾನು ಅವರನ್ನು ಶ್ರೀಮತಿ ಸುಜಾತ ಕುಮಾರಿ, ಶ್ರೀಮತಿ ಸುಧಾ ಮತ್ತು ಶ್ರೀಮತಿ ಪ್ರತಿಮಾ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ಇದ್ದಾರೆ ಡಾಕ್ಟರ್ ಸುರೇಖಾ, ಇವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಕ್ರೀಡಾಕೂಟ ಇಲ್ಲಿ ನಡೆಯಲು ಸಹಕರಿಸಿದ, ಎಲ್ಲ ರೀತಿಯ ತಯಾರಿ ನಡೆಸಲು ನಮಗೆ ಮಾರ್ಗದರ್ಶನ ಮಾಡಿದ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀ ವಿಷ್ಣು ಕುಮಾರ್ ನಾರಾಯಣ ಹೆಬ್ಬಾರ್ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕ್ಷೇತ್ರ ಸಂಪನ್ಮೂಲ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕ ಸಂಘದ ಬಂಟ್ವಾಳ ತಾಲೂಕು ಅಧ್ಯಕ್ಷರಾದ ಸರ್ಕಾರಿ ನೌಕರ ಸಂಘದ ಬಂಟ್ವಾಳ ತಾಲೂಕು ಅಧ್ಯಕ್ಷರ ಶ್ರೀ ಉಮಾನಾಥ್ ಮೇರವ್ ಸರ್, ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ನವೀನ್ PS ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ರಾಜ್ಯ ಪ್ರೌಢ ಸಹ ಶಿಕ್ಷಕರ ಸಂಘ ಬಂಟ್ವಾಳ ತಾಲೂಕು ಅಧ್ಯಕ್ಷರಾದ ಶ್ರೀ ಜೋಯಲ್ ಲೋಬಯ್ ಇವರಿಗೂ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ. ಬಂಟ್ವಾಳ ತಾಲೂಕು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದ ಕಿರಣ್ ಸರ್,
ನಿಮಗೂ ಸ್ವಾಗತ. ಬಂಟ್ವಾಳ ತಾಲೂಕು ಪ್ರಾಥಮಿಕ ಶಿಕ್ಷಣ ಅಧ್ಯಕ್ಷರಾದ ಶ್ರೀ ಜಯರಾಮ್ ಸರ್, ನಿಮಗೂ ಪ್ರೀತಿಪೂರ್ವಕವಾದ ಸ್ವಾಗತ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘ ಬಂಟ್ವಾಳ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ರತ್ನಾವತಿ ಮೇಡಮ್, ನಿಮಗೆ ಪ್ರೀತಿಪೂರ್ವಕವಾದ ಸ್ವಾಗತ. ಬಂಟ್ವಾಳ ತಾಲೂಕು ದೈಹಿಕ ಶಿಕ್ಷಕರ ಸಂಘ ಗ್ರೇಡ್ 1 ಅದರ ಅಧ್ಯಕ್ಷರಾದ ಜತ್ತಪ್ಪ ಗೌಡ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಂಟ್ವಾಳ ತಾಲೂಕು ದೈಹಿಕ ಶಿಕ್ಷಕರ ಸಂಘ ಗ್ರೇಡ್ 2 ಇದರ ಅಧ್ಯಕ್ಷರಾದ ಶ್ರೀ ಇಂದು ಶೇಖರ್ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಸಂಘದ ಬಂಟ್ವಾಳ ತಾಲೂಕಿನ ಗೌರವ ಅಧ್ಯಕ್ಷರಾದ ಶ್ರೀ ಚಿನ್ನಪ್ಪ ಇವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಬಯಸ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ, ನಮ್ಮನ್ನು ಪ್ರೋತ್ಸಾಹಿಸಿದ, ನಮ್ಮ ಈ ಕ್ರೀಡಾಕೂಟಕ್ಕೆ ಎಲ್ಲ ರೀತಿಯ ಸಹಾಯವನ್ನು ನೀಡಿದ ಜನಾರ್ದನ್ ಕುಲಾರ್ ಸರ್, ನಿಮ್ಮನ್ನು ಸ್ವಾಗತಿಸ್ತೇನೆ. ನಜರ್ ಶಾ ಪಟ್ಟೋರ್ ಇವರನ್ನು ನಾನು ಸ್ವಾಗತಿಸ್ತೇನೆ. ಇಸ್ಮಾಯಿಲ್ ಇವರನ್ನು ಸ್ವಾಗತಿಸ್ತೇನೆ. ಶ್ರೀ ರೈಮಾನ್ ಇವರನ್ನು ನಾನು ಸ್ವಾಗತಿಸ್ತೇನೆ. ನಮ್ಮ ಪ್ರೌಢಶಾಲಾ ಪೊಳಲಿ ಇದರ ಮುಖ್ಯೋಪಾಧ್ಯಾಯರ ರಾಧಾಕೃಷ್ಣ ರಾವ್ ಇದ್ದಾರೆ, ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಸೂಪಿ ಕುಂಜಿಯವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಕಳೆದ ಹಲವಾರು ದಿನಗಳಿಂದ ನಮ್ಮ ಕ್ರೀಡಾಂಗಣದ ಅಂಕಣ ಗುರುತಿಸಲು ಕೆಲಸದಲ್ಲಿ ಭಾಗಿಗಳಾದ ಶ್ರೀ ಕೃಷ್ಣ ಪ್ರಸಾದ್, ಶ್ರೀ ರಾಘವೇಂದ್ರ ಸಾಲೆತ್ತೂರು, ಶ್ರೀ ಅಬೂಬಕರ್ ಸಿದ್ದಿಕ್ ಕೊಡ್ಮಾನ್, ಶ್ರೀ ಚಿನ್ನಪ್ಪ, ಶ್ರೀ ರಾಜೇಶ್ ಮಂಚಿ, ಇಬ್ರಾಹಿಂ ಕಾಡುಮಠ, ಶ್ರೀ ಇಂದುಶೇಖರ್ ಮಂಕುಡೆ, ಶ್ರೀಮತಿ ರೋಹಿಣಿ, ಶ್ರೀಮತಿ ಆಲಿಸ್ ಪಾಯ್ಸ್, ರಂಜನಿ ಮೇಡಮ್, ಪ್ರಭಾಕರ್ ಜೋಗಿ ಸರ್, ವಿನೋದ್ ಮೇಡಮ್, ಶಶಿ ಮೇಡಮ್ ಮತ್ತು ನೀರಜ್ ಇವರಿಗೆ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಸಹೋದ್ಯೋಗಿ ಬಂಧುಗಳು ಹಾಗೂ ಸಿಬ್ಬಂದಿಗಳು ವಿವಿಧ ಉಪಸಮಿತಿಗಳಲ್ಲಿದ್ದು ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ಹಮ್ಮಿಕೊಳ್ಳಲು ಕಾರಣಕರ್ತರಾದ ಮಮತಾ ಮೇಡಮ್, ಜೂಲಿಯಟ್ ದೇಸಾ, ಶ್ರೀಮತಿ ಸುಜಾತ ಕುಮಾರಿ, ವಿಲಾಸಿನಿ ಮೇಡಮ್, ಜಲಜಾಕ್ಷಿ ಕಾರಂತ್, ಅರವಿಂದ್ ಕೆ, ಶ್ರೀ ಸತೀಶ್, ಶ್ರೀಮತಿ ಜಯಕುಮಾರಿ, ಶ್ರೀಮತಿ ಸ್ವಪ್ನ ಇವರನ್ನು ಹಾಗೂ ಅತಿ ಶಿಕ್ಷಕರಾದ ಕುಮಾರಿ ಕಾವ್ಯ, ಕುಮಾರಿ ಭವ್ಯ, ಕುಮಾರಿ ದೀಕ್ಷಿತ, ಕುಮಾರಿ ಶ್ವೇತಾ, ಅಶ್ವಿನಿ ಪ್ರಿಯ ಮುಂತೆರೋ, ಕುಮಾರಿ ಸಕಿತಾ ಇವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಈ ಸಮಾರಂಭದಲ್ಲಿ ಇರುವಂತ ಇಸ್ಮಾಯಿಲ್ ಕಾನಂದೂರ್ ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಅಥ್ಲೆಟ್ಗಳು ಯಾರು ಹೋಗಬೇಡಿ, ಕ್ರೀಡಾ ಜ್ಯೋತಿ ಆಗಮನ ಆಗ್ತದೆ. ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಅಬೂಬಕರ್ ಜಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಲವಾರು ತಿಂಗಳುಗಳಿಂದ ನಮ್ಮ ಈ ಕ್ರೀಡಾಕೂಟಕ್ಕಾಗಿ ನನ್ನ ಜೊತೆ ಸಹಕರಿಸಿಕೊಂಡು ತಯಾರಿಗೆ ಮಾಡಿದಂಥ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀ ವಿಠಾಲ್ ನಾಯ್ಕ್ ಹಾಗೂ ಶ್ರೀ ಅಬ್ದುಲ್ ರಹಮಾನ್ ಇವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೈದ್ಯಕೀಯ ನೆರವು ಒದಗಿಸಿದ ಸಮುದಾಯ ಆರೋಗ್ಯ ಕೇಂದ್ರ ಕುರ್ನಾಡು ಮುಡಿಪು ಇಲ್ಲಿಯ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಸ್ವಾಗತ. ಕ್ರೀಡಾಕೂಟಕ್ಕೆ ಭದ್ರತೆಯನ್ನು ಒದಗಿಸಿರುವ ಕೊನಾಜೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಯವರಿಗೆ ನಾನು ಸ್ವಾಗತ ಬಯಸ್ತೇನೆ. ನಮ್ಮ ಕ್ರೀಡಾಕೂಟಕ್ಕೆ ಅಗತ್ಯವಾದ ಕ್ರೀಡಾ ಸಲಕರಣೆಯನ್ನು ಒದಗಿಸಿದ ಕಲ್ಲಡ್ಕ ಶ್ರೀರಾಮ ಪ್ರೌಢಶಾಲೆ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಹಾಗೂ ದೈಹಿಕ ಶಿಕ್ಷಕರಿಗೆ ನಾನು ಸ್ವಾಗತ ಬಯಸ್ತೇನೆ. ಹೈ ಜಂಪಿಗಾಗಿ ಬೆಡ್ ಕ್ರಾಸ್ ಬಾರ್ ಒದಗಿಸಿದ ಮಂಗಳೂರು ವಿಶ್ವವಿದ್ಯಾಲಯದ ಕ್ರೀಡಾ ನಿರ್ದೇಶಕರಿಗೆ ಸ್ವಾಗತ. ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪೋಷಕರು, ವಿದ್ಯಾರ್ಥಿಗಳು, ಸ್ವಯಂ ಸೇವಕರಿಗೆ ಸ್ವಾಗತ ನಾನು ಕೋರುತ್ತೇನೆ. ನಮ್ಮ ಎಲ್ಲ ಕ್ರೀಡಾಕೂಟಕ್ಕೆ ಯಶಸ್ವಿಯಾಗಿ ನಮ್ಮ ಸಭೆಗಳಲ್ಲಿ ಭಾಗವಹಿಸಿದಂಥ, ನನ್ನನ್ನು ಬೆಂಬಲಿಸಿದಂಥ ನಮ್ಮ ಶಾಲೆಯ SDMC ಸದಸ್ಯರಾದ ಶ್ರೀ TA ಉಮ್ಮರ್ ಕುಂಜಿ, ಲವಿನಾ ಡಿಸೋಜಾ, ಶ್ರೀಮತಿ ಲವಿನಾ ಡಿಸೋಜಾ, ಶ್ರೀಮತಿ ಪುಷ್ಪ ಹಾಗೂ ನಮ್ಮ ವೀನಾಕ್ಷಿ ಮೇಡಮ್ ಮತ್ತು ಇವರನ್ನ ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಗ್ರಾಮ ಪಂಚಾಯತ್ ಸದಸ್ಯ ಯಾಕೂಬ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಮುದುಗಾರ್ ಕಟ್ಟೆ ಶಾಲೆಯ ಅಧ್ಯಕ್ಷರಾದ ಕುಂಜಿಬಾವು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಸ್ವಯಂ ಸೇವಕರಿಗೆ, ಪದವಿ ಪೂರ್ವ ಕಾಲೇಜು ಹಾಗೂ ಪದವಿ ಕಾಲೇಜಿನ ಉಪನ್ಯಾಸಕ ಹಾಗೂ ಸಿಬ್ಬಂದಿಯವರಿಗೆ, ನಮಗೆ ಅಗತ್ಯವಾದ ಆರ್ಥಿಕ ನೆರವು ಪೂರ ಉದಾರ ಮನಸ್ಸಿನ ದಾನಿಗಳು, ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಪದಾಧಿಕಾರಿ ಮತ್ತು ಸರ್ವ ಸದಸ್ಯರಿಗೆ, ತಂಡ ವ್ಯವಸ್ಥಾಪಕರಿಗೆ, ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಸ್ವಾಗತ ಬಯಸ್ತೇನೆ. ಇಲ್ಲಿರುವಂತಹ ಎಲ್ಲ ಕ್ರೀಡಾ ಶಿಕ್ಷಕರಿಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ
ಇವತ್ತಿನ ಈ ಕ್ರೀಡಾಕೂಟದ ಮೀಡಿಯಾಕ್ಕೆ ಸಂಬಂಧಿಸಿದಂತೆ ಹೊಸ ಕುರಳ್ನ ಅಶ್ರಫ್ ಇವರನ್ನ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೂ ಪತ್ರಿಕಾ ವರದಿಗಾರರನ್ನ ಆತ್ಮೀಯವಾಗಿ ನಾನು ಸ್ವಾಗತಿಸ್ತೇನೆ. ಸದಸ್ಯರು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಊಟೋಪಚಾರವನ್ನು ತಯಾರಿಸಿದಂತ ದುರ್ಗಾ ಕೇಟರರ್ಸ್ ಇವರ ಮಾಲಕರು ಮತ್ತು ಸಿಬ್ಬಂದಿಗಳಿಗೆ ಸ್ವಾಗತ ಕೊಟ್ಟಂತ ದತ್ತಗುರು ಕುರ್ನಾಡಿ ಇವರಿಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡಿರುವಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಯಾರದಾದ ಹೆಸರು ಬಿಟ್ಟು ಹೋಗಿದ್ರೆ ಯಾವುದಾದ್ರೂ ತಪ್ಪುಗಳು ನಡೆದಿದ್ದಾದ್ರೆ ಅದನ್ನು ಮನ್ನಿಸಿ ಈ ಕ್ರೀಡಾಕೂಟದ ಯಶಸ್ವಿಗೆ ತಾವು ಸಹಕರಿಸಬೇಕಂತ ನಾನು ಕೈ ಮುಗಿದು ನಿಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥಿಸ್ತೇನೆ ವಿನಂತಿಸ್ತಾ ಇದ್ದೇವೆ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ನಮ್ಮ ಶಾಲೆಯ ಉಪಪ್ರಾಂಶುಪಾಲರನ್ನು ಹೂವು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ನಮ್ಮ ಕ್ರೀಡಾಕೂಟವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಲಿದ್ದಾರೆ ಬಂಟ್ವಾಳ ತಾಲೂಕು ದೈಹಿಕ ಪರಿವೀಕ್ಷಕರಾದ ವಿಷ್ಣು ಹೆಬ್ಬಾರ್ ಸರ್. ಎಲ್ಲರಿಗೂ ನಮಸ್ಕಾರ. ಬಂಟ್ವಾಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಗಣೇಶ್ ನಾಯಕ್ರವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ನಮ್ಮೆಲ್ಲ ದೈಹಿಕ ಶಿಕ್ಷಕ ಬಂಧುಗಳೇ ಹಾಗೂ ತಂಡದ ವ್ಯವಸ್ಥಾಪಕರೇ ಹಾಗೂ ಕ್ರೀಡಾಪಟುಗಳೇ, ನಮ್ಮ ಈ ವರ್ಷದ ಕ್ರೀಡಾಕೂಟ ಆಗುವ ಮೊದಲು ನಮ್ಮ 5 ವಲಯಗಳಲ್ಲಿ ಬರುವ ಕಳೆದ ತಿಂಗಳು 28 ಮತ್ತು 29ರಂದು ಮತ್ತು 1-2ರಲ್ಲಿ ನವೆಂಬರ್ 1 ಮತ್ತು 2ನೇ ತಾರೀಕಿನಂದು 5 ವಲಯಗಳಲ್ಲಿ ಕ್ರೀಡಾಕೂಟ ನಡೆಯಿತು. ಇದರಲ್ಲಿ ಸುಮಾರು 250 ಶಾಲೆಗಳ 6,000 ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. 5 ವಲಯಗಳ ಕ್ರೀಡಾಕೂಟದಲ್ಲಿ 6 ವಿಭಾಗಗಳಲ್ಲಿ ಇಲ್ಲಿ ಈ ಒಂದು ಸ್ಪರ್ಧೆ ನಡೀತಾ ಇದೆ. 14 ವರ್ಷ ವಯೋಮಿತಿಯ ಬಾಲಕರು ಮತ್ತು ಬಾಲಕಿಯರು, 8ನೇ ತರಗತಿಯ ಬಾಲಕ ಮತ್ತು ಬಾಲಕಿಯರು ಹಾಗೂ 17 ವಯೋಮಿತಿಯ ಬಾಲಕ ಬಾಲಕಿಯರು. ಹೀಗೆ ಈ 6 ವಿಭಾಗಗಳಲ್ಲಿ ನಮ್ಮ ಈ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ 150 ಶಾಲೆಗಳ 820 ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಾಥಮಿಕ ವಿಭಾಗದ ಬಾಲಕ ಬಾಲಕಿಯರಲ್ಲಿ ಮತ್ತು ಹೈಸ್ಕೂಲ್ ವಿಭಾಗದ ಬಾಲಕ ಬಾಲಕಿಯರಲ್ಲಿ ಪ್ರಥಮ ಹಾಗೂ ದ್ವಿತೀಯ ಬಂದಂಥವರು ಬರುವ 15ನೇ ತಾರೀಕು ಮತ್ತು 16ನೇ ತಾರೀಕು ಮಂಗಳಾ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಇಲ್ಲಿ ಆಯ್ಕೆಯಾದಂಥವರು ಅರ್ಹತೆಯನ್ನು ಗಳಿಸ್ತಾರೆ. ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ವ್ಯವಸ್ಥಿತವಾಗಿ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಎಲ್ಲ ಉಪಪ್ರಾಂಶುಪಾಲರು ಹಾಗೂ ಇಲ್ಲಿಯ ದೈಹಿಕ ಶಿಕ್ಷಕರುಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ SDMC ಕಾರ್ಯಾಧ್ಯಕ್ಷರ ವೃಂದ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಅವರಿಗೆ ಅಭಿನಂದಿಸ್ತಾ ನಾನು ಈ ಒಂದು ಪ್ರಾಸ್ತಾವಿಕ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೊಂದಿಗೆ ಪ್ರಗತಿ ಹಾರ್ಡ್ವೇರ್ಸ್ ಮಂಗಳೂರು ಇದರ ಮಾಲೀಕರು ಆಗಿರ್ತಕ್ಕಂಥ ಗೌರವಿತ ಶ್ರೀನಾಥ್ ಕೊಂಡೆ ಅವರಿದ್ದಾರೆ. ಸರ್, ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಶಾಲೆಯ ಶಿಕ್ಷಕಿಯಾದ ಶೈಬಿಸಿ ಮ್ಯಾಥ್ಯೂ ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ನಮ್ಮ ಶಾಲೆಯಲ್ಲಿ ಹಲವಾರು ವರ್ಷ ಸೇವೆ ಸಲ್ಲಿಸಿ ವರ್ಗಾವಣೆ ಆಗಿ ಹೋಗಿರುವಂಥ ಶ್ರೀಮತಿ ರೇಷ್ಮಾ ಶೆಟ್ಟಿ ಮೇಡಮ್ ಬಂದಿದ್ದಾರೆ. ಅವರಿಗೂ ನಾನು ಸ್ವಾಗತ ಬಯಸ್ತೇನೆ. ಪ್ರಾಸ್ತಾವಿಕ ಮಾತುಗಳು ನಡೆದ ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್ ಅವರಿಗೆ ತಾಲೂಕಿನ ಹಾಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಈಗ ಕ್ರೀಡಾ ಜ್ಯೋತಿ ಆಗಮನವಾಗ್ತಾ ಇದೆ. ಅದನ್ನು ನಡೆಸ್ಕೊಡ್ಬೇಕಾಗಿ ಪ್ರಶಾಂತ್ ಕಾಜವ ಸರ್, ಅಧ್ಯಕ್ಷರು ಪ್ರಥಮ ದರ್ಜೆ ಕಾಲೇಜು ಕುರ್ನಾಡು, ಅವರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. 1936 ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಗ್ರೀಸ್ನ ಒಲಿಂಪಿಯಾ ನಗರದಿಂದ ಜ್ಯೋತಿಯನ್ನು ತಂದು ಬರ್ಲಿನ್ನಲ್ಲಿ ಬೆಳಗಿಸಲಾಯಿತು. ಕ್ರೀಡಾಕೂಟದ ಉದ್ಘಾಟನೆಯ ಸಮಯದಲ್ಲಿ ಉರಿಸುವ ಕ್ರೀಡಾ ಜ್ಯೋತಿಯನ್ನು ಕ್ರೀಡಾಕೂಟದ ಸಮಾರೋಪ ಸಂದರ್ಭದಲ್ಲಿ ಆರಿಸಲಾಗುತ್ತದೆ. ಕ್ರೀಡಾಪಟುವಿನಲ್ಲಿ ಹುದುಗಿರುವ ಕ್ರೀಡಾ ಪ್ರತಿಭೆ ದೀಪದ ಹಾಗೆ ಪ್ರಜ್ವಲಿಸಲಿ, ಆ ಮೂಲಕ ಆ ಪ್ರತಿಭೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೈದೀಪ್ಯಮಾನವಾಗಿ ಬೆಳಗಲಿ ಎನ್ನುವ ಉದ್ದೇಶದಿಂದ ಈ ಕ್ರೀಡಾ ಜ್ಯೋತಿಯನ್ನ ಬೆಳಗುತ್ತಿದ್ದೇವೆ. ಪ್ರಶಾಂತ್ ಕಾಜವ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇದರ ಅಧ್ಯಕ್ಷರಿಗೆ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಕ್ರಿಕೆಟ್ ಪಂದ್ಯಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಆಲ್ರೌಂಡರ್ ಆಗಿ ಮೂಡಿಬಂದಂತ ಒಬ್ಬ ಉತ್ತಮ ಶ್ರೇಷ್ಠ ಕ್ರೀಡಾಪಟು ವಿಘ್ನೇಶ್ ಕುಮಾರ್. ಕ್ರೀಡಾ ಜ್ಯೋತಿ
ಆಹ್ವಾನಗೊಳ್ತದೆ. ಶ್ರೀಯುತ ಪ್ರಶಾಂತ್ ಖಾಜವ ಚಪ್ಪಾಳೆಯ ಮೂಲಕ ಈ ಕ್ರೀಡಾ ಜ್ಯೋತಿಗೆ ನಾವು ಗೌರವವನ್ನು ಕೊಡೋಣ ಅಂತ ಹೇಳುತ್ತಾ, ಇದು ಆ ಒಂದು ಕ್ರೀಡಾ ಜ್ಯೋತಿಯ ಕುಂಡದಲ್ಲಿ ಈಗ ಬೆಳಕಲಿಕ್ಕಿದೆ. ನಾಳೆ ಸಂಜೆವರೆಗೂ ಕೂಡ ಈ ಒಂದು ಕ್ರೀಡಾ ಜ್ಯೋತಿ ಪ್ರಜ್ವಲನಗೊಂಡು ನಾಳೆ ಧ್ವಜ ಆವರಣದೊಂದಿಗೆ ನಾವು ಕ್ರೀಡಾ ಜ್ಯೋತಿ ಸಂಪನ್ನಗೊಳ್ಳಿಕ್ಕಿದೆ. ಹಾಗಾಗಿ ತಾವೆಲ್ಲ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಕ್ಷತ ಬಲಗೈಯನ್ನ ಮುಂದೆ ಚಾಚಿ. 2022-23ನೇ ಸಾಲಿನ ಬಂಟ್ವಾಳ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ಇಲಾಖಾ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಹಾಗೂ ನಿರ್ಣಯಕ್ಕೆ ಬದ್ಧರಾಗಿ ನಿಜವಾದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ತಾಲೂಕಿನ ಘನತೆ ಹಾಗೂ ಕ್ರೀಡೆಯ ಉನ್ನತಿಗೋಸ್ಕರ ಶ್ರಮಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಧನ್ಯವಾದಗಳು. Yes, hands down. ಮಾನಸಿಕವಾಗಿ ಬೆಳವಣಿಗೆ ಆಗಬೇಕು, ನೈತಿಕವಾಗಿ ಬೆಳವಣಿಗೆ ಆಗಬೇಕು, ಸಾಂಸ್ಕೃತಿಕವಾಗಿ ಬೆಳವಣಿಗೆ ಆಗಬೇಕು ಮತ್ತು ಭಾವನಾತ್ಮಕ ಬೆಳವಣಿಗೆ ಆಗಬೇಕು, ವೈಜ್ಞಾನಿಕ ಬೆಳವಣಿಗೆ ಆಗಬೇಕು. ಬಹುಶಃ ಬೌದ್ಧಿಕ ಬೆಳವಣಿಗೆ ಪಠ್ಯ ಪುಸ್ತಕದಲ್ಲಿ ಬಿಟ್ಟರೆ ಇನ್ನು ಮಿಕ್ಕದ ಎಲ್ಲ ಬೆಳವಣಿಗೆ ಆಗ್ತಕ್ಕಂಥದ್ದು ಕ್ರೀಡೆ ಮತ್ತು ಪ್ರತಿಭಾ ಕಾರಂಜಿನಲ್ಲಿ. ಇಲ್ಲಿ ನಾವು ಮಕ್ಕಳೆಲ್ಲ ಸೇರ್ತೀವಿ, ಜಾತಿ ಮತ ಸೇರಿದೇನೆ ಬೆಳೆದಾಗ ಸಾಮಾಜಿಕ ಬೆಳವಣಿಗೆ ಆಗ್ತದೆ. ಸರಿ ತಪ್ಪುಗಳನ್ನು ಗುರುತಿಸುವ ಮೂಲಕ ನೈತಿಕ ಬೆಳವಣಿಗೆ ಆಗ್ತದೆ. ಮತ್ತು ಕ್ರೀಡೆಯಿಂದ ದೈಹಿಕ ಬೆಳವಣಿಗೆ ಆಗ್ತದೆ. ನಾವೆಲ್ಲ ಅನ್ಕೊಂಡಿರ್ತೀವಿ ಸಂಪತ್ತು ಅಂತಂದರೆ ಆಸ್ತಿ ಹಣವನ್ನು ಸಂಪತ್ತು ಅಂತ ಹೇಳ್ತೀವಿ. ಆರೋಗ್ಯನೇ ಚೆನ್ನಾಗಿಲ್ಲದೆ ಇದ್ದರೆ ಆಸ್ತಿ ಹಣ ತಗೊಂಡು ಏನು ಮಾಡೋಕ್ಕಾಗ್ತದೆ? ನಿಜವಾದ ಸಂಪತ್ತು ಅಂತಿದ್ರೆ ಈ ದೇಹವೇ ಸಂಪತ್ತು. ಈ ದೇಹ ಸಂಪತ್ತು ಆಗಬೇಕಾದ್ರೆ, ಗಟ್ಟಿ ಮುಟ್ಟಾಗಬೇಕಾದ್ರೆ ನಾವು ಸದಾ ಚಟುವಟಿಕೆಯಲ್ಲಿ ಇರಬೇಕಾಗ್ತದೆ, ಕ್ರೀಡೆಯಲ್ಲಿ ತೊಡಗಬೇಕಾಗ್ತದೆ. ಕ್ರೀಡೆಯಲ್ಲಿ ತೊಡಗಿದಾಗ ಮಾನಸಿಕ ಬೆಳವಣಿಗೆನೂ ಆಗ್ತದೆ. ಯಾಕೆ? ಮನಸ್ಸಿಗೆ ಸಮಾಧಾನ. ಯಾಕೆ? ಆ ಸಮಯದಲ್ಲಿ ಎಂಡಾರ್ಫಿನ್ ಅಂತ ಕೆಲವು ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತವೆ. ಆ ಎಂಡಾರ್ಫಿನ್ನನ್ನು ಹ್ಯಾಪಿ ಹಾರ್ಮೋನ್ ಅಂತ ಕರಿತೀವಿ. ಆ ಮಕ್ಕಳಲ್ಲಿ ಆ ಸಂತೋಷದ ಭಾವನೆ ಬಂತಂದರೆ ಮಾನಸಿಕ ಬೆಳವಣಿಗೆನೂ ಕೂಡ ಆಗ್ತದೆ. ಈ ದಿಕ್ಕಿನಲ್ಲಿ ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವ ಇರಬೇಕು ಅಂತ ನಮ್ಮ ಕ್ರೀಡಾ ಆಯೋಜಕರು ಹೇಳಿದ್ದು. ಸ್ಪರ್ಧಾ ಮನೋಭಾವ ಅಂದರೆ ಗೆದ್ದ ಮೇಲೆ ಆನಂದ ಪಡೋದಲ್ಲ, ಆಡುವಾಗಲೇ ಸಂತೋಷ ಪಡ್ತಕ್ಕಂಥದ್ದು. ಗೆಲ್ಲದ ಮೇಲೆ ಆಡುವಾಗಲೇ ಸಂತೋಷ ಪಡೋ ಮನೋಭಾವ ಬೆಳೆಸ್ಕೊಂಡ್ತಿ ಅಂತಂದರೆ ಅದು ನಿಜವಾದ ಒಂದು ಸಂತೋಷಕ್ಕೆ ಕಾರಣ ಆಗ್ತದೆ. ಆ ದಿಕ್ಕಿನಲ್ಲಿ ಇವತ್ತು ನೀವೆಲ್ಲ ಭಾಗವಹಿಸಿ ನಮ್ಮ ಬಂಟ್ವಾಳ ತಾಲೂಕಿಗೆ ತಾಲೂಕಲ್ಲ ಜಿಲ್ಲಾ ರಾಜ್ಯ ಮಟ್ಟದಲ್ಲೂ ಕೂಡ ಕೀರ್ತಿ ತರಲಿ ಅಂತ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಮುಡಿಪುಯಿ ಶಾಲೆಯ ಆಶ್ರಯದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ. ನಾನು ಪ್ರಥಮವಾಗಿ ಈ ಶಾಲೆಯ ಉಪಪ್ರಾಂಶುಪಾಲರಾದಂಥ ಫ್ರಾನ್ಸಿಸ್ ಸರ್ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದು ಸುಮಾರು 3 ತಿಂಗಳ ಹಿಂದೆ ಇಲ್ಲೊಂದು ಸಭೆ ಮಾಡಿ ಎಲ್ಲರನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಸತತ ನಿರಂತರ ಪ್ರಯತ್ನವನ್ನು ಮಾಡಿದ ಫಲವಾಗಿ ಇವತ್ತು ಒಂದು ಒಳ್ಳೆಯ ವ್ಯವಸ್ಥೆಯಾಗಿ ಇವತ್ತು ಕ್ರೀಡಾಕೂಟ ಉದ್ಘಾಟನೆ ಆಗಲಿಕ್ಕಿದೆ. ಕ್ರೀಡೆ ಅಂತ ಹೇಳಿದ್ರೆ ಸಾಮರಸ್ಯದ ಸಂಕೇತ ಅಂತಕ್ಕಂಥ ವಿಚಾರ ನಮಗೂ ನಿಮಗೂ ಗೊತ್ತಿರತಕ್ಕಂಥ ವಿಚಾರ. ನಾನು ಎಲ್ಲ ವಿದ್ಯಾರ್ಥಿನಿಯರಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಾದರೆ ನಮ್ಮಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಮುನ್ನಡೆದಾಗ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಜೀವನದ ಯಶಸ್ಸು ಅದು ಮತ್ತೊಬ್ಬರಿಂದ ಆಗುವಂಥದ್ದಲ್ಲ. ನಮ್ಮ ಜೀವನದ ಯಶಸ್ಸು ನಮ್ಮ ಕೈಯಲ್ಲಿ ಇದೆ. ನಾವು ಯಾವ ರೀತಿ ನಮ್ಮ ಮುಂದೆ ಸಮಾಜದಲ್ಲಿ ನಡ್ಕೊಂಡು ಹೋಗ್ತೇವೆ, ಯಾವ ರೀತಿಯ
ಪರಿಶ್ರಮವನ್ನು ಯಾವ ರೀತಿಯ ಶಿಸ್ತಿನಿಂದ ನಾವು ಅದನ್ನು ಹಿಂಬಾಲಿಸಿಕೊಂಡು ಹೋಗ್ತೇವೋ ಅದು ಮುಂದೆ ನಮ್ಮ ಜೀವನದ ಒಂದು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಪ್ರತಿಯೊಂದು ವ್ಯಕ್ತಿ ವಿದ್ಯಾರ್ಥಿನಿಯರಲ್ಲಿ ಒಂದಲ್ಲ ಒಂದು ರೀತಿಯ ಪ್ರತಿಭೆಗಳು ಖಂಡಿತವಾಗಿ ಇದೆ. ಆ ಪ್ರತಿಭೆಗಳು ಮುಂದೆ ಸಮಾಜದಲ್ಲಿ ಒಂದು ಗುರುತು ಆಗಬೇಕು ಅಂತಾದರೆ ಇಂಥ ಕ್ರೀಡೆಗಳಲ್ಲಿ ಭಾಗವಹಿಸುವುದರ ಮೂಲಕ, ಒಳ್ಳೆಯ ಸದ್ಗುಣಗಳನ್ನ ತಾನು ಬೆಳೆಸಿಕೊಳ್ಳುವುದರ ಮೂಲಕ, ಒಳ್ಳೆಯ ನಡೆ ನುಡಿಗಳನ್ನು ಮಾತನಾಡುವುದರ ಮೂಲಕ ನಾವು ಜೀವನದಲ್ಲಿ ಒಳ್ಳೆಯದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಈಗಾಗಲೇ ನಮ್ಮ ಶಿಕ್ಷಣಾಧಿಕಾರಿ ಅವರೊಂದು ವಿಚಾರವನ್ನು ಹೇಳಿದರು. ನಾವು ಯಾವುದು ಸಂಪತ್ತು ಅಂತ ಹೇಳಿದ್ರೆ ಶಿಕ್ಷಣಕ್ಕಾಗಿ ಸಂಪತ್ತಲ್ಲ, ಶಿಕ್ಷಣ ನಮ್ಮ ಜೀವನದ ಒಂದು ಮೈಲುಗಲ್ಲು. ಈ ಶಿಕ್ಷಣ ಅನ್ನೋದರ ಜೊತೆಯಲ್ಲಿ ನಾವು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು ಅನ್ನೋದು ಕೂಡ ನಮ್ಮಲ್ಲಿ ಒಂದು ಗುರಿಯನ್ನ ನಾವು ಇಟ್ಟುಕೊಳ್ಬೇಕಾಗಿದೆ. ಆವಾಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮ ಇಲ್ಲಿ ಅಬ್ದುಲ್ ರೆಹಮಾನ್ ಸರ್, ಪಿ ಟಿ ಸರ್ ಅವರು ಕೂಡ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಇದೊಂದು ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತಾದ್ರೆ 2-3 ದಿನ ಇಲ್ಲೇ ಗ್ರೌಂಡಲ್ಲೇ ಇದ್ದರು ರಾತ್ರಿವರೆಗೆ. ಅವರ ಜೊತೆಯಲ್ಲಿ ಎಲ್ಲ ಅಧ್ಯಾಪಕರು ಕೂಡ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಸಂಘಟಿತರಾಗಿ ಈ ಒಂದು ಕ್ರೀಡೆ, ಅದರ ಜೊತೆಯಲ್ಲಿ ನಮ್ಮ ವಿಠಲ್ ಸರ್ ಅವರು ಕೂಡ ಒಟ್ಟಿಗೆ, ನಾವೆಲ್ಲರೂ ಒಟ್ಟಿಗೆ ಇದ್ದು, ಯಾಕಂದ್ರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇದ ಭಾವ ಯಾವುದಿರಲಿಲ್ಲ. ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ಕೆಲಸ ಮಾಡುವರು ಅಂತಕ್ಕಂಥ ಭಾವನೆ ಅಡಿಯಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಇವತ್ತು ಒಂದು ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಆಗಿದೆ. ಈಗಾಗಲೇ ನಮ್ಮ ಶಾಸಕರು ಸಾಧಾರಣ ಒಂದು 5 ನಿಮಿಷದ ಒಳಗಡೆ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗದೆ ಜೀವನದಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳಿ. ನೀವೇನಾದ್ರೂ ಮುಂದೆ ಆಗಬೇಕು ಅನ್ನೋದನ್ನ ಅದು ನೀವೇ ನಿಮ್ಮ ಜೀವನವನ್ನು ರೂಪಿಸಬೇಕಂತ ಅವಕಾಶ ನಿಮ್ಮಲ್ಲಿದೆ. ಅದನ್ನು ನೀವು ಹಿಂಬಾಲಿಸಿಕೊಂಡು ಹೋಗ್ಬೇಕು ಅಂತ ಹೇಳುತ್ತಾ, ಇವತ್ತು ಮತ್ತು ನಾಳೆ ನಡೆಯತಕ್ಕಂಥ ಕ್ರೀಡೆ ಇದೆ. ಇದರಲ್ಲಿ ಸೋಲು ಗೆಲ್ಲುವಂತ ವಿಚಾರ ಅಲ್ಲ, ಇದರಲ್ಲಿ ನಾವು ಭಾಗವಹಿಸುವಂಥದ್ದು ಬಹಳ ವಿಚಾರ ಅಂತಕ್ಕಂಥ ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಮುಂದಿನ ದಿನದಲ್ಲಿ ನಾವು ಕೂಡ ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಆಸೆಯನ್ನು ಹೇಳುತ್ತಾ, ಒಳ್ಳೆಯ ರೀತಿಯಲ್ಲಿ ಒಂದು ಕ್ರೀಡೆ ಇವತ್ತು ನಾಳೆ ಆಗಲಿ, ಯಾವುದೇ ತೊಂದರೆ ವಿಘ್ನಗಳು ಆಗದೆ ಒಳ್ಳೆಯ ರೀತಿಯಲ್ಲಿ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ತಕ್ಕಂಥ ಕ್ರೀಡೆ ನಾವೆಲ್ಲರೂ ಕೂಡ ಮುನ್ನಡೆಯೋಣ ಅಂತ ಹೇಳಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಈಗ ನಮ್ಮ ಸ್ಥಳೀಯ ಉದ್ಯಮಿಗಳಾದ ಅಲ್ಲದೆ ಅಧ್ಯಕ್ಷರು ಭಾರತ ಸ್ಕೌಟ್ ಅಂಡ್ ಗೈಡ್ ಸ್ಥಳೀಯ ಸಂಸ್ಥೆ ಮುಡಿಪು ಇದರ ಶ್ರೀಯುತ ರಮೇಶ್ ಶೆಣವ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನನಗೆ ಈ ಶಾಲೆ ಇತ್ತೀಚೆಗೆ ಬೆಳೆಯುತ್ತಾ ಇರುವುದನ್ನು ನೋಡುವಾಗ ಬಹಳ ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ ನಾನು ಶಾಲೆಗೆ ಹೋದಂತಹ ಶಾಲೆ ಇದೆ. ಈಗೀಗ ಇಲ್ಲಿ ಈ ಸಲ ಈ ಮೈದಾನ ಒಂದು ಭಾರಿ ಅಗತ್ಯವಾದ ಒಂದು ಮೈದಾನ, ಇದರ ಒಂದು ಕೆಲಸ ಮಾಡಿ ಅತ್ಯುತ್ತಮವಾದ ಒಂದು ಮೈದಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿರ್ತಾರೆ. ಹಾಗೆಯೇ ಇಲ್ಲಿಗೆ ನಮ್ಮ ಡಿಗ್ರಿ ಕಾಲೇಜ್ ಬರುವಲ್ಲಿ ನಮ್ಮ ಶಾಸಕರು ಮಾಡಿದಂತಹ ಪ್ರಯತ್ನ ಇದೆಲ್ಲವೂ ಇಲ್ಲಿ ಪ್ರಶಂಸನೀಯ. ಈ ಒಂದು ಕಾರ್ಯಕ್ರಮವೂ ಹಾಗೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಮಾಡಿಕೊಂಡು ಈ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೆದಿದೆ. ಕ್ರೀಡೆ ಅಂತ ಹೇಳಿದರೆ ನನಗೆ ಬಹಳ ಸಂತೋಷದ ಒಂದು ವಿಷಯ. ಯಾಕೆಂತ ಹೇಳಿದರೆ ಕ್ರೀಡೆ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಮನುಷ್ಯನಿಗೆ ಬಹಳ ಅಗತ್ಯವಾದ ಒಂದು ವಿದ್ಯೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ನೀವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ನಿಮ್ಮ ಉತ್ತರೋತ್ತರದ ಅಭಿವೃದ್ಧಿಯನ್ನು ಹೊಂದಿ ಅಂತ ಮತ್ತೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವು ಎಲ್ಲರ ನಗುಮುಖದೊಂದಿಗೆ ನೆರವೇರಲಿ ಎಂದು ಹೇಳುತ್ತಾ ನಾನು 2 ಮಾತನ್ನು ಕೊನೆಗೊಳಿಸ್ತೇನೆ. ಇವತ್ತು ಅತೀವಾದ ಸಂತೋಷ. ಯಾಕೆಂತ ಹೇಳಿದರೆ ಕ್ರೀಡಾ ಎಲ್ಲ ಜಾಗದಲ್ಲಿ ನಡೆಯುತ್ತದೆ, ಆದರೆ ಮುಡಿಪಿನಲ್ಲಿ ನಡೆಯುವಂಥ ಕ್ರೀಡೆ ಅದು ವಿಶೇಷತೆ. ಅದು ಇವತ್ತಿನಿಂದಲ್ಲ, ನಾವು ಮಕ್ಕಳು ಇರುವಾಗಿಂದಲೇ ಇಲ್ಲಿ ನಡೆಯುವಂಥ ಯಾವುದೇ ಚಟುವಟಿಕೆ ಆಗಲಿ, ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ನಡೆಯುವಂಥ ಯಾವುದೇ ಚಟುವಟಿಕೆ ಆಗಲಿ, ಅದು ಅತ್ಯುತ್ತಮವಾಗಿ ಹೆಚ್ಚು ಜನ ಸೇರುವಂಥ ಒಂದು ಪ್ರದೇಶ ಇದ್ದರೆ ಅದು ಬಂಟ್ವಾಳ ತಾಲೂಕಿನಲ್ಲಿ ಮುಡಿಪು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು PU ಮತ್ತು ಹೈಸ್ಕೂಲು ಮತ್ತು ಡಿಗ್ರಿ ಕಾಲೇಜ್ ಈ 3 ಕಾರ್ಯಭಾರ ಮಾಡುವಂಥ ಅಧ್ಯಕ್ಷರುಗಳು ಒಟ್ಟಿಗೆ ಸೇರಿ, 3 ಕಾರ್ಯಭಾರ ಮಾಡುವಂಥ ಎಲ್ಲ ಸದಸ್ಯರುಗಳು ಒಟ್ಟಿಗೆ ಸೇರಿ ಯಾವುದಾದ್ರೂ ಒಂದು ಕಾಲೇಜ್ ಇದ್ದರೆ, ಯಾವುದಾದ್ರೂ ಒಂದು ಶಾಲೆ ಇದ್ದರೆ ಅದು ಮುಡಿಪು ಜೂನಿಯರ್ ಕಾಲೇಜ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು
ಬಹಳಷ್ಟು ಉಪ ಪ್ರಾಂಶುಪಾಲರಾದ ಫ್ರಾನ್ಸಿಸ್ರು ಒಂದು ತಿಂಗಳಿಂದ ನಮಗೆಲ್ಲ ಫೋನ್ ಮಾಡಿ ಈ ಕಾರ್ಯಕ್ರಮ ಯಾವ ರೀತಿ ನಡೀಬೇಕು, ಈ ಕಾರ್ಯಕ್ರಮ ಯಾವ ರೀತಿ ನಡೆದ್ರೆ ಯಾವ ರೀತಿ ಇದಕ್ಕೆ ಉತ್ತಮವಾದ ಫಲಿತಾಂಶ ಸಿಗ್ಬಹುದು ಅಂತ ಹೇಳಿ ಬಹಳಷ್ಟು ತಾಳ್ಮೆಯಿಂದ, ಬಹಳಷ್ಟು ಜನರ ಕೂಡುವಿಕೆಯಿಂದ ಇವತ್ತು ಉದ್ಯಮಿಯವರು, ಈ ಭಾಗದ ಗಣ್ಯರು, ಈ ಭಾಗದ ಎಲ್ಲ ಸಮಾಜಕ್ಕೆ ಕೈ ಜೋಡಿಸುವಂತ ವ್ಯಕ್ತಿಗಳನ್ನು ಇಲ್ಲಿಂದ ಮಂಗಳೂರಿನವರೆಗೆ, ಈಗ ದೂರದಲ್ಲಿರುವಂತಹ ಉದ್ಯಮಿಯನ್ನು ಶ್ರೀನಾಥ್ ಕೊಂಡೇವರನ್ನು ಕೂಡ ಇಲ್ಲಿಗೆ ಆಹ್ವಾನಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇದು ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಯಬೇಕು ಅಂತ ಹೇಳಿ ಈ ಉದ್ದೇಶದಿಂದ ಮಾಡಿದಂತ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇವತ್ತು ಶೇನ್ ಅವರು ಹೇಳಿದ್ರು, ಕ್ರೀಡಾ ಅಂಗನ ಇವತ್ತು ಬಹಳಷ್ಟು ಉತ್ತಮ ಪ್ರಗತಿಯನ್ನು ಕಂಡಿದೆ ಅಂತ ಹೇಳಿ ಇದಕ್ಕೆ ಶಾಸಕರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಈ ಕ್ರೀಡಾಂಗಣವನ್ನು ಇನ್ನೂ ಕೂಡ ದೊಡ್ಡ ಮಟ್ಟಿನಲ್ಲಿ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಇನ್ನೂ ಕೈ ಹಾಕಿದ್ದಾರೆ. ಅದು ಈ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅದು ಕೂಡ ಒಳ್ಳೆ ರೀತಿಯಿಂದ ಆಗ್ಬಹುದು. ಇದಕ್ಕೆ ಒಂದು ಪೆವಿಲಿಯನ್ ಆಗಬೇಕು, ಮತ್ತೆ ಬೇರೆ ಬೇರೆ ಮೂಲಭೂತ ಸೌಕರ್ಯವನ್ನು ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮ ಹೆಚ್ಚು ಕಡಿಮೆ 2 ದಿನದಲ್ಲಿ 1,000 ಮಕ್ಕಳಷ್ಟು ಇಲ್ಲಿ ಸೇರುವಿಕೆ, ಇದಕ್ಕೆಲ್ಲ ಮೂಲಭೂತ ಸೌಕರ್ಯವಾಗಿ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನವಾಗಿ ಒಳ್ಳೆ ರೀತಿಯಿಂದ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಒಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ಈಗಾಗಲೇ ಪ್ರಾರ್ಥನೆ ಮಾಡುವಂತ ಒಂದು ನಮ್ಮ ನಾಡಗೀತೆ ಇವತ್ತು ನಡೆದಂತ ಎಲ್ಲ ಮಕ್ಕಳು ಈ ನಾಡಗೀತೆಯನ್ನು ಒಂದು ಸ್ವಲ್ಪ ವೈಯಕ್ತಿಕವಾಗಿ ಕಲಿತು ತನ್ನ ಜ್ಞಾನಕ್ಕೆ ಸ್ವಲ್ಪ ಅದನ್ನು ಒತ್ತು ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ತನ್ಮೂಲಕ ಎಲ್ಲಿ 1,000 ಮಕ್ಕಳಿದ್ದೀರಾ ತಾವುಗಳು ಈ ಗೀತೆಯನ್ನು ಸ್ವಲ್ಪ ತಲೆಗೆ ತಕೊಂಡು ದಿನಕ್ಕೆ 1 ಸರ್ತಿ ಆದ್ರೂ ನೀವು ಇದನ್ನು ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಈ ಸಮಾಜದಲ್ಲಿರುವಂತ ಆಗುತ್ತಕ ಕೆಲವೊಂದು ಘಟನೆಗಳಿಗೆ ನೀವೆಲ್ಲ ಅದನ್ನು ಸರಿ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬಹುದು ಅಂತಲ್ಲ ನನ್ನ ಅನಿಸಿಕೆ. ನೀವು ಈ ಸಮಾಜದಲ್ಲಿ ಇವತ್ತು ನೀವು ತುಂಬಾ ಬಹಳಷ್ಟು ಪ್ರೌಢ ವ್ಯವಸ್ಥೆಯಲ್ಲಿರುವಂತಹ ಮಕ್ಕಳು ಬಂದಿದ್ದೀರಾ. ಸಮಾಜದಲ್ಲಿ ಜಾತಿ ಧರ್ಮದ ಮಧ್ಯೆ ನಾವೆಲ್ಲ ಒಂದು ರೀತಿ ಭ್ರಮೆಯಿಂದ ಇವತ್ತು ನಮ್ಮ ವರ್ತನೆ ಚೇಂಜ್ ಆಗಿದೆ. ಈ ವರ್ತನೆಗೆ ಈ ನಾಡಗೀತೆ ಸಾಕ್ಷಿ ಆಗಲಿ. ನೀವು ಮಕ್ಕಳೆಲ್ಲ ಸಮಾಜ ಕಟ್ಟುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಸಮಾಜದ ಮುಂದಿನ ಒಂದು ಸೇನಾನಿ ನೀವು. ಆದ್ರಿಂದ ಈ ಸಮಾಜವನ್ನು ಒಳ್ಳೆ ರೀತಿಯಿಂದ ಕ್ರೀಡೆಯ ಜೊತೆ ಒಟ್ಟಿಗೆ ಸೇರಿ ಮಾಡಿ ಇಲ್ಲಿ ಎಲ್ಲಾ ಜಾತಿ ಧರ್ಮದವರು ಸೇರಿ ಮಾಡುವಂತ ಈ ಕ್ರೀಡೆ ಎಲ್ಲಾ ಜಾತಿ ಧರ್ಮದಲ್ಲಿ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದಂತ ಕ್ರೀಡೆ ಅಲ್ಲ. ಆದ್ರಿಂದ ಮಕ್ಕಳು, ದೈಹಿಕ ಶಿಕ್ಷಕರು ಇದಕ್ಕೆಲ್ಲ ಪ್ರಾಮಾಣಿಕವಾದ ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಹೆಚ್ಚು ಕಡಿಮೆ ಇದ್ದಲ್ಲಿ ತಾವೆಲ್ಲ ದೈಹಿಕ ಶಿಕ್ಷಕರು ಒಟ್ಟಿಗೆ ಸೇರಿ ಒಳ್ಳೆ ರೀತಿಯಿಂದ ನಡೆಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲ ಅಭಿನಂದನೆ ಮತ್ತು ಧನ್ಯವಾದ. ನಾಡಗೀತೆಯನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಬೇಕೆಂಬುದನ್ನು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದಂಥ ಪ್ರಶಾಂತ್ ಕಾಜವ ಸರ್ ಅವರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳು. ಈಗ ನಮ್ಮ ಸ್ಥಳೀಯ ವಿಜೇಶ್ ನಾನು ಇದೇ ಸಂಸ್ಥೆಯಲ್ಲಿ 28-30 ವರ್ಷಗಳ ಕಾಲ ದುಡಿದವ. ಆಗ ಇದೊಂದು ಸಣ್ಣ ಕ್ರೀಡಾಂಗಣ ಇತ್ತು. ಈ ಕ್ರೀಡಾಂಗಣದಲ್ಲಿ ಈ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳು ದೈಹಿಕವಾಗಿ ಕೆಲಸ ಮಾಡಿ ಏನೋ ತಕ್ಕ ಮಟ್ಟಿಗೆ ಒಂದು 200 ಮೀಟರ್ ಟ್ರ್ಯಾಕಿನದ್ದು ಭಾಳ ಅಡ್ಜಸ್ಟ್ ಮಾಡಿ ನಾವು ಟ್ರ್ಯಾಕ್ ಆಗ್ತಾ ಇದ್ದೆವು. ಅದರಲ್ಲಿ ಕೆಲವರು ದುಡಿದವರು ಈಗಲೂ ನಮ್ಮಲ್ಲಿ ಕೆಲವು ದೈಹಿಕ ಶಿಕ್ಷಣ ಶಿಕ್ಷಕರು ಇರಬಹುದು. ಆದರೆ ಈಗಿನ ಕಾಲದಲ್ಲಿ
ಬೇರೆ ಬೇರೆ ರೀತಿಯ ಯಂತ್ರೋಪಕರಣಗಳಿಂದ ಎಷ್ಟು ಗಟ್ಟಿಯಾದ ಮುರ ಅಥವಾ ಕಲ್ಲನ್ನು ಸಮತಟ್ಟು ಮಾಡುವಂತಹ ಉಪಕರಣಗಳಿವೆ. ಮಾನ್ಯ ಶಾಸಕರು ಯು ಟಿ ಖಾದರ್ ಅವರ ಅನುದಾನದಲ್ಲಿ ಇಂಥದ್ದೊಂದು ಸುಸಜ್ಜಿತವಾದಂಥ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಹಾಗೂ ನಾನು ಇಲ್ಲಿಯ ದೈಹಿಕ ಶಿಕ್ಷಣ ಅಧ್ಯಾಪಕರ ಹತ್ರ ಕೂಡ ಮಾತಾಡಿದೆ. 400 ಮೀಟರ್ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತದ ಅಂತೇಳಿ. ಏನೋ ಒಂದು ಲೆಂತಿನಲ್ಲಿ ಸ್ವಲ್ಪ ಮೀಟರ್ ಕಮ್ಮಿ ಇರುವುದರಿಂದ ಇಲ್ಲಿ 400 ಮೀಟರ್ ಟ್ರ್ಯಾಕ್ ಹಾಕುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಈ ಶಾಲೆಯಲ್ಲಿ ಅಥವಾ ಈ ಬಂಟ್ವಾಳ ತಾಲೂಕಿನಲ್ಲಿ ಬಹಳ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣವು ಇಲ್ಲಿ ನಿರ್ಮಾಣಗೊಂಡಿದೆ. ಇಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಈ ರೀತಿ ನಿರ್ಮಾಣವಾದರೆ ಹಳ್ಳಿಗಳಲ್ಲಿ ಅನೇಕ ವಿಧದ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗಳಿಗೆ ಇಂಥ ಕ್ರೀಡಾಕೂಟ ಅಥವಾ ಬೇರೆ ಬೇರೆ ವಿಧದಲ್ಲಿ ಅವಕಾಶಗಳನ್ನು ಒದಗಿದಾಗ ಅವರಲ್ಲಿ ಸೂಕ್ತವಾಗಿರುವಂಥ ಪ್ರತಿಭೆಯು ಹೊರಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಈ ಬಂಟ್ವಾಳ ತಾಲೂಕಿನಲ್ಲಿ 5 ವಲಯಗಳಿಂದ ಭಾಗವಹಿಸಿ ಅಂತ ಕ್ರೀಡಾರ್ಥಿಗಳು ಒಳ್ಳೆಯ ಸಾಧನೆಯನ್ನು ಮಾಡಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಲಿ. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ. ಹಾಗೂ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಕೋರ್ತಾ, ನಿಮಗೆಲ್ಲರಿಗೂ ಶುಭವನ್ನು ಕೋರ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಅಬ್ದುಲ್ ನಾಸಿರ್ ಇಬ್ರಾಹಿಂ ನಡುಪದವು ಇವರು ಒಂದೆರಡು ಮಾತುಗಳನ್ನ ಆಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಬಂಟ್ವಾಳ ತಾಲೂಕು ಮಟ್ಟದ ಈ ಒಂದು 800 ಮೀಟರ್ ಸೀನಿಯರ್ ಬಾಯ್ಸ್ ತಕ್ಷಣ ಕಾಲ್ ರೂಮ್ ಹತ್ರ ಬರ್ಬೇಕು. ನೀವು ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ಕೂಡಲೇ ಬನ್ನಿ ಕಾಲ್ ರೂಮ್ ಹತ್ರ. ಬಂಟ್ವಾಳ ತಾಲೂಕು ಮಟ್ಟದ ಕ್ರೀಡಾಕೂಟ ಈ ಮುಡಿಪು ಶಾಲೆ ಮಟ್ಟದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿಕೊಂಡಂಥ ನನ್ನ ಆತ್ಮೀಯರು, ಮುಡಿಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಣೇಶ್ ನಾಯ್ಕರವರೇ ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ ಹಾಗೂ ದೈಹಿಕ ಶಿಕ್ಷಕರು ಮತ್ತು ಕ್ರೀಡಾಪಟುಗಳೇ, ಈ ಒಂದು ಕ್ರೀಡಾಕೂಟ ನಡೆಸಲು ನನಗೆ ಸಹಕಾರ ಮಾಡಿದವರನ್ನು ಮತ್ತೆ ನೆನಪಿಸಬೇಕಾಗ್ತದೆ. ಫೋನ್ ಮುಖಾಂತರ ನಮಗೆ ಎಲ್ಲರನ್ನು ಸಹಕರಿಸಿದ, ಎಲ್ಲರನ್ನು ಸಿಗಲು ಸಹಕರಿಸಿದಂಥ ಖಾಜಾರವರಾಗಲಿ, ನಮ್ಮ ಜಲೀಲ್ ಆಗಲಿ, ನಾಸಿರ್ ಅವರಾಗಲಿ, ಅದೇ ರೀತಿ ಎಲ್ಲರನ್ನು ಕಂಡು ಫೀಲ್ಡ್ ಮಾಡಿದಂಥ ಚಂದ್ರಸ್ ಕರ್ಕೇರ್ ಅವರು, ಅಬೂಕರ್ ಜಲ್ಲಿ, ಉಮರ್ ಅರ್ಖಾನ ಇವರೊಂದಿಗೆ ನಮ್ಮ ದೈಹಿಕ ಶಿಕ್ಷಕರಾದ ಅಬ್ದುಲ್ ರಹಮಾನ್ ಹಾಗೂ ವಿಠಲ್ಸ್ ನಾಯಕ್ ಸರ್, ಇವರೆಲ್ಲರಿಗಿಂತ ಮಿಗಿಲಾಗಿ ನಮ್ಮೊಂದಿಗೆ ಸಹಕರಿಸಿದ ನಮ್ಮ ಉಪ ಪ್ರಾಂಶುಪಾಲರಾದ ಫ್ರಾನ್ಸಿಸ್ ಸರ್ ಅವರು, ಇವರೆಲ್ಲರ ಒಂದು ಸಹ ಪ್ರಯತ್ನದಿಂದಾಗಿ ಇವತ್ತು ಈ ಸುಂದರವಾದ ಈ ಕ್ರೀಡಾಂಗಣದಲ್ಲಿ ನಡೆಯಲು ಸಾಧ್ಯವಾಯಿತು. ಈ ಕ್ರೀಡಾಂಗಣ ಮೊದಲು ಕೊರೋನಾದಿಂದಾಗಿ ಯಾವುದೇ ಕ್ರೀಡಾಕೂಟ ನಡೆಯದೆ ಅದು ಕೊರೋನಾಕ್ಕೆ ಬಲಿಯಾಗಿತ್ತು. ಆದರೆ ಬಂಟ್ವಾಳ ತಾಲೂಕು ಮಟ್ಟದ ಈ ಕ್ರೀಡಾಕೂಟ ನಮಗೆ ಸಿಕ್ಕಿದಾಗ ಈ ಮೈದಾನವನ್ನು ಒಂದು ಒಳ್ಳೆಯ ಮೈದಾನವಾಗಿ ನಮ್ಮ ಶಾಸಕರಾದ ಯು ಟಿ ಖಾದರ್ ಅವರು ತಕ್ಷಣ ಇದಕ್ಕೆ ಸ್ಪಂದಿಸಿ ಈ ಮೈದಾನವನ್ನು ಅಚ್ಚುಕಟ್ಟಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಸಹಕಾರದಿಂದ ಇವತ್ತು ಈ ಮೈದಾನವನ್ನು, ಅದೇ ರೀತಿ ನಮ್ಮೆಲ್ಲರ ಇಲ್ಲಿ ಸೇರಿದ ಎಲ್ಲರ ಸಹಕಾರದೊಂದಿಗೆ ಈ ಕ್ರೀಡೆಗಳು ನಡೆಸಲು ಸಾಧ್ಯವಿತ್ತು. ಆದುದರಿಂದ ನಾನು ಇವರೆಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈಗ ನಮ್ಮ ಇಸಿಒ ಮೇಡಮ್ ಸುಜಾತ ಕುಮಾರಿ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂಭಾಗದಲ್ಲಿರುವಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರೇ ಹಾಗೆ ಕ್ರೀಡಾಪಟುಗಳೇ, ಬಹಳ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ. ಬಂಟ್ವಾಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಆಯೋಜನೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುರ್ನಾಡು ಇದರ ಪ್ರೌಢಶಾಲಾ ವಿಭಾಗದ ನೇತೃತ್ವದಲ್ಲಿ ನಡೀತಾ ಇದೆ. ಈಗಾಗಲೇ ಎಲ್ಲ ಸ್ಪರ್ಧಾಳುಗಳು ತಯಾರಿಯೊಂದಿಗೆ ಬಂದಿದ್ದಾರೆ. ಏನೇ ಇರಲಿ, ಸ್ಪರ್ಧಾಕೂಟ ನಡಿಬೇಕಾದ್ರೆ ಶಾಲೆ ಹಾಗೂ ಊರವರ ಸಹಕಾರ ಅತಿ ಅಗತ್ಯ. ನಮ್ಮ ಮಕ್ಕಳನ್ನು ತರಬೇತುಗೊಳಿಸಿ ಇಲ್ಲಿಗೆ ವಿವಿಧ ಶಾಲೆಗಳಿಂದ, ವಿವಿಧ ವಲಯಗಳಿಂದ ಶಿಕ್ಷಕರು ಕರೆದುಕೊಂಡು ಬಂದಿದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಪೂರಕವಾದ ಎಲ್ಲ ಸವಲತ್ತುಗಳನ್ನು ಒದಗಿಸುವುದು ಆ ಸಂಸ್ಥೆಯ ಒಂದು ಜವಾಬ್ದಾರಿಯಾಗಿರ್ತದೆ. ಈ ನಿಟ್ಟಿನಲ್ಲಿ ಇಲಾಖಾ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ
ಸಂಬಂಧಿಸಿದಂಥ ಎಲ್ಲ ಶಿಕ್ಷಕ ವೃಂದಕ್ಕೂ ಹಾಗೂ ಇದಕ್ಕಾಗಿ ಶ್ರಮಿಸಿದಂಥ ಕಾರ್ಯಾಧ್ಯಕ್ಷ ತಂಡಕ್ಕೂ ಹಾಗೆ ಊರವರಿಗೂ ನಾನು ಇಲಾಖಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಂದಿನ ಕ್ರೀಡಾಕೂಟವು ಯಶಸ್ವಿಯಾಗಲಿ. ಇಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೆ ಮುಂದಕ್ಕೆ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿ ಬೆಳಗಲಿ. ಬಂಟ್ವಾಳ ತಾಲೂಕಿನ ಹೆಮ್ಮೆಯನ್ನು ಇವರು ಮತ್ತಷ್ಟು ಹೆಚ್ಚಿಸಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ವಂದಿಸಿ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಗೌರವಿತ ಯುಟಿ ಖಾದರ್ ಸರ್ ಅವರು ಈ ಒಂದು ಬಂಟ್ವಾಳ ತಾಲೂಕಿನ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ನಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಕ್ರೀಡಾಂಗಣದ ರೂವಾರಿಗಳು, ಈ ಶಾಲೆಯ ಮೂಲಭೂತ ಸೌಕರ್ಯಕ್ಕೆ ಸಹಕಾರ ನೀಡಿದಂಥ ಗೌರವಿತ ಶಾಸಕರು ಈ ಕಡೆಗೆ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ನಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಉಪಪ್ರಾಂಶುಪಾಲರು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸದಾಶಿವ್ ಉಳ್ಳಾಳ್ ಇವರನ್ನು ಕೂಡ ಸ್ವಾಗತಿಸಬೇಕಾಗಿ ವಿನಂತಿ. ದೀಪ ಅರಿವಿನ ಸಂಕೇತ, ದೀಪ ಬೆಳಕಿನ ಸಂಕೇತ, ದೀಪ ಜ್ಞಾನದ ಸಂಕೇತ, ದೀಪ ಪ್ರಗತಿಯ ಸಂಕೇತ. ಮೊಂಬತ್ತಿ ಬೆಳಗಲು ಬೆಂಕಿ ಕಡ್ಡಿ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತದೆ. असतो मा सद्गमय तमसो मा ज्योतिर्गमय मृत्योर्मा अमृतंगमय शांति 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 ಬರ್ತಾ ಇದೆ. ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದಂಥ ಶಾಸಕರು, ಮಂಗಳೂರು ವಿಧಾನಸಭೆ ಹಾಗೂ ವಿರೋಧ ಪಕ್ಷದ ಉಪನಾಯಕರು, ಕರ್ನಾಟಕ ಸರ್ಕಾರ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ತಾಲೂಕಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ತಾಲೂಕು ಹಾಗೂ ಸಂಸ್ಥೆಯ ಪರವಾಗಿ ಸನ್ಮಾನ ಮಾಡಲಿದ್ದೇವೆ. ದಯವಿಟ್ಟು ಶಾಸಕರು ಇರ್ಬೋದು, ಪದವಿ ಇರ್ಬೋದು, ಹೈಸ್ಕೂಲ್ ವಿಭಾಗ ಎಲ್ಲ ವಿಭಾಗದಲ್ಲಿ ಎಲ್ಲ ಶೈಕ್ಷಣಿಕ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಆಟದ ಮೈದಾನಕ್ಕೆ ತುಂಬ ವರ್ಷದಿಂದ ಅನುದಾನವನ್ನು ನೀಡುತ್ತಾ ಈ ಆಟದ ಮೈದಾನ ಅಷ್ಟು ಸುಸಜ್ಜಿತವಾಗಿ ನಡೆಸುವುದಕ್ಕೆ ಶ್ರೀಯುತ ಯುಟಿ ಖಾದರ್ ಅವರು ಕಾರಣಕರ್ತರಾಗಿರ್ತಾರೆ. ಹೆಮ್ಮೆಯ ವಿಚಾರ. ಈ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆಯನ್ನು ಇನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಏರಿಸುವುದರ ಅವರ ಕನಸಿದೆ. ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ತಾ ಅವರ ಕನಸು ನನಸಾಗಲಿ ಅಂತ ಹೇಳಿಕೊಂಡು ಇಷ್ಟು ಸುಂದರವಾಗಿರುವ ನಮ್ಮ ಯುಟಿ ಖಾದರ್ ಸರ್ ಅವರಿಗೆ ಯೋಗ್ಯತೆ ತಾನಾಗೆ ಅವರನ್ನು ಹುಡುಕಿಕೊಂಡು ಬಂದಿದೆ. ಅವರ ಜೀವನ ಉಜ್ವಲವಾಗಿರಲಿ ಎಂದು ಸಂಸ್ಥೆ ಸದಾ ಹಾರೈಸುತ್ತದೆ. ಕತ್ತಲೆಯು ಕಿತ್ತೊಗೆದು ಬೆಳಕು ಕೊಡು ದೇವ, ಸುತ್ತಿರಲಿ ಸತ್ಸಂಗ ಸದ್ಭಾವ, ಸದಾಚಾರ ಸದ್ಭಕ್ತಿ ಶಾಂತಿ ಸಮಭಾವ, ಸದಾ ನಮ್ಮೊಡನೆ ಬೆಳಗಲಿ ಜೀವ ಎನ್ನುವ ಸದಾಶಯದೊಂದಿಗೆ ದೀಪ ಬೆಳಗಿಸಿದ ಉದ್ಘಾಟಕರಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸರ್ ಅವರು ಉದ್ಘಾಟನಾ ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ.
ಈ ಒಂದು ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿ ಆಗಬೇಕಾದ್ರೆ ಅದು ಸರ್ವರು ಕೂಡ ಕೈ ಜೋಡಿಸಿಕೊಂಡು ನಮ್ಮ ಮಕ್ಕಳೇ ಯಾವ ರೀತಿ ಇವತ್ತು ಕ್ರೀಡೆ ಚಟುವಟಿಕೆ ಭಾಗವಹಿಸ್ತಾರೆ ಆ ರೀತಿಯ ಪ್ರೋತ್ಸಾಹ ಆ ರೀತಿಯ ವ್ಯವಸ್ಥೆ ಮಾಡಿದ ಕಾರಣ ಬಹುಶಃ ಇಷ್ಟೊಂದು ಸುಂದರವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಭಾಗವಹಿಸುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನಾನು ಸರ್ವರ ಪರವಾಗಿ ನಾನು ಶುಭಾಶಯ ಇವತ್ತು ಸಲ್ಲಿಸಿ ಲೌಕಿಕ ನಮ್ಮ ಶೈಕ್ಷಣಿಕ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿ ತಾವು ಸಕ್ರಿಯವಾಗಿ ಇವತ್ತು ಮುಂದೆ ನಿಂತು ಅತ್ಯುತ್ತಮವಾದ ವ್ಯಕ್ತಿತ್ವ ಬೆಳೆಸಿಕೊಂಡು ಬಂದು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಜೊತೆಯಲ್ಲಿ ಈ ಸಮಾಜದ ಮತ್ತು ಈ ದೇಶ ಸಂಪತ್ತಾಗಿ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಯಾವಾಗಲೂ ಕೂಡ ಮಾತು ನನ್ನ ಪ್ರೀತಿಯ ವಿದ್ಯಾರ್ಥಿ ಹೇಳುವುದುಂಟು. ಅದೇನಂತ ಹೇಳಿದರೆ ಇವತ್ತು ಕೂಡ ಹೇಳಲಿಕ್ಕೆ ಬಯಸ್ತೇನೆ, ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕೆಂದಲ್ಲಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠ ಆದರೆ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಸಂಸದರ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತಹ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳ ಅಥವಾ AC ರೂಮಲ್ಲಿ ಕೂತ್ಕೊಳ್ಳುವಂತ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗದಕ್ಕೆ ಅದಕ್ಕೆ ಪೂರಕವಾಗಿ ಎಲ್ಲ ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಕನಸನ್ನು ಈಗಿಂದಲೇ ಕಾಣಬೇಕು. ನಿಮ್ಮ ಕ್ರೀಡಾ ಚಟುವಟಿಕೆ ಸೋಲು ಗೆಲುವು ಅದೆಲ್ಲ ಸ್ವಾಭಾವಿಕ, ಅದೆಲ್ಲ ಬಹುಶಃ ತಲೆಗೆ ಹಚ್ಚಿಕೊಂಡು ನಿಮ್ಮಷ್ಟು ದೊಡ್ಡವರಿದ್ದಾಗ ನಾವೆಲ್ಲರೂ ಕೂಡ ಇದೇ ರೀತಿ ಕ್ರೀಡಾ ಚಟುವಟಿಕೆ ಭಾಗವಹಿಸಿ ಬಹುಶಃ ನಾವು ಇವತ್ತು ಈ ಹಂತಕ್ಕೆ ಬಂದು ನಿಲ್ಲುವಂತ ಅವಕಾಶ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಯಾರೆಲ್ಲ ಭಾಗವಹಿಸಿದ್ದೀರಾ ನಿಮ್ಗೆ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನೀವು ಇತರ ವಿದ್ಯಾರ್ಥಿಗಳನ್ನು ಪ್ರೇರಣೆ ಆಗ್ಬೇಕಂತ ನಾನು ಕೇಳಿಕೊಳ್ಳುತ್ತಾ ಬಹುಶಃ ಈ ಶಾಲೆಯ ಎಲ್ಲ ನಮ್ಮ ಈ ಒಂದು ಕುರುನಾಡು ಬಹುಶಃ ಈ ಒಂದು ಶಾಲೆ ಇವತ್ತೊಂದು ಅತ್ಯುತ್ತಮವಾದ ಶಿಕ್ಷಣ ವ್ಯವಸ್ಥೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯಧಿಕ ವಿದ್ಯಾರ್ಥಿಯರು ಉಳ್ಳಂತ ಒಂದು ಸರ್ಕಾರಿ ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಇವತ್ತು ಅತ್ಯಂತ ಸಂತೋಷವಾಗ್ತಿದೆ. ಈ ಒಂದು ಕ್ಷೇತ್ರಕ್ಕೆ ಬಹುಶಃ ನನಗೆ ಹೊಸತಾಗಿ ಬಂದಂಥ ಸಂದರ್ಭದಲ್ಲಿ ಒಂದು ಕಾಲ ಇತ್ತು, ಏನಂತ ಹೇಳಿದರೆ ನಮಗೆ ಕ್ಲಾಸ್ ರೂಮ್ ಕೊಡಲಿಕ್ಕೆ ಅಡ್ಮಿಷನ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಕ್ಲಾಸ್ ಕಡಿಮೆ ಅಂತೇಳಿ. ನಾನು ಆಗೊಂದು ಮಾತನ್ನು ಹೇಳಿದೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ನೀವು ಸೀಟ್ ಇಲ್ಲ ಅಂತ ಹೇಳ್ಬಾರ್ದು. ನಿಮ್ಗೆ ಏನು ಕಟ್ಟಡ ಬೇಕು ಅದು ನಮ್ಗೆ ಹೇಳಿ ನಾವು ಮಾಡಿಕೊಡ್ತೇವೆ, ಅದು ನಮ್ಮ ಕೆಲಸ. ಅದು ನಾವು ಸರ್ಕಾರಿ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಇಲ್ಲ ಅಂತ ಹೇಳಿದರೆ ಆ ಮಕ್ಕಳು ಬೇರೆ ಶಾಲೆಯಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬಹುಶಃ ಇವತ್ತು ಎಷ್ಟೆಲ್ಲ ಕ್ಲಾಸ್ ರೂಮ್ ಬೇಕು, ಎಷ್ಟೆಲ್ಲ ವ್ಯವಸ್ಥೆ ಬೇಕು, ಡಿಗ್ರಿ ಕಾಲೇಜ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಅವಕಾಶ ಇವತ್ತು ನಾವೆಲ್ಲ ಅದು ನಾನಿರಲಿ ನಮ್ಮ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕು ಗ್ರಾಮ ಪಂಚಾಯತ್ ಅಧಿಕಾರಿ ವರ್ಗ ಸೇರಿಕೊಂಡು ಇಲ್ಲಿಗೆ ಬೇಕಾದ ಒಂದು ವ್ಯವಸ್ಥೆ ಇವತ್ತು ಅತ್ಯಂತ ಸುಸಜ್ಜಿತವಾಗಿ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ಆದ ತಕ್ಷಣ ಈ ಗ್ರೌಂಡ್ ಅನ್ನು ಸುಸಜ್ಜಿತ ಮಾಡಬೇಕಂತ ಹೇಳಿ ಎಲ್ಲರೊಂದು ಆಸೆ ಇತ್ತು. ಅದಕ್ಕಾಗಿ ಕೂಡ ನಾನು ಕಳೆದ ಸಲ ಹೇಳಿದ್ದೆ, ಇದನ್ನು ನಾನು ಬಹುಶಃ ಪಡಿಸ್ತೇನೆ ಅಂತ ಹೇಳಿ ಅನುದಾನ ಇಟ್ಟುಕೊಂಡು ಇದನ್ನು ನಾವು ಒಂದು ಭಾಗವಾಗಿ ಇವತ್ತು ಇದನ್ನು ನಾವು ಅಭಿವೃದ್ಧಿ ಪಡಿಸಿದ್ದೇವೆ. ಇವತ್ತು ನೀವು ಸನ್ಮಾನ ಮಾಡಿದ್ದು ಕೂಡ ನನಗೆ ಗೊತ್ತಿದೆ, ಬರೀ ಅದ್ರ ಪಾಡಿಸಿದಲ್ಲ ಇನ್ನು ಸ್ವಲ್ಪ ಬಾಕಿ ಇದೆ, ಅದಕ್ಕೆ ಮಾಡಿ ಅಂತ ಹೇಳಿ ನೀವು ನನಗೆ ಅದು ಸನ್ಮಾನ ಅಲ್ಲ ಜವಾಬ್ದಾರಿ ಕೊಟ್ಟಂತ ಕೆಲಸ ಅಂತ ಹೇಳಿ ನನಗೆ ಬಹಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಯಾಕೆ ನಮಗೆ ಸಂತೋಷ, ಯಾಕೆಂತ ಹೇಳಿದರೆ ಈ ಒಂದು ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಶಾಲಾ ಸಮಿತಿಯ ಇವರೆಲ್ಲ ಆಸಕ್ತಿಯಿಂದ ಕೇಳೋದು ಯಾಕೆ ಅಂತ ಹೇಳಿದರೆ ಅವರಿಗೆ ಮತ್ತು ಅವರ ಮಕ್ಕಳಿಗೆ ಕೇಳೋದಲ್ಲ, ಇಲ್ಲಿ ಇನ್ನು ಬರಲಿಕ್ಕಿರುವಂಥ ಮಕ್ಕಳಿಗೆ ಸವಲತ್ತು ಮಾಡಬೇಕಂತ ಉದ್ದೇಶದಿಂದ ಆ ಒಂದು ಆಸಕ್ತಿ ಇದೆ. ಆದ ಕಾರಣ ನಾನು ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರದೇಶದಲ್ಲಿ ಯಾವುದೇ ಕೂಡ ಇವತ್ತು ಮಕ್ಕಳಿಗೆ ಆಟ ಆಡಲಿಕ್ಕುವಂಥ ವ್ಯವಸ್ಥೆ ಎಲ್ಲಿಯೂ ಕೂಡ ಇವತ್ತು ಇರಲಿಲ್ಲ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಒಂದು ಸುಸಜ್ಜಿತವಾದ ಸ್ಟೇಡಿಯಂ ಅದು ಮುಡುಪಿಗೆ ಮತ್ತೊಂದು ಮಿಡಿ ಸ್ಟೇಡಿಯಂ ಆಗಿ ಕುರ್ನಾಡ್ ಗ್ರೌಂಡ್ ಅನ್ನು ಮಾಡಿ ಶಾಲಾ ವಿದ್ಯಾರ್ಥಿ ಮತ್ತು ಎಲ್ಲರಿಗೂ ಕೊಡಬೇಕಂತ ಸುಸಜ್ಜಿತ ಸವಲತ್ತು ಇರುವಂಥ ಒಂದು ಕ್ಷೇತ್ರ, ಒಂದು ಗ್ರೌಂಡ್ ಆಗಿ ನಿರ್ಮಾಣ ಮಾಡಲಿಕ್ಕೆ ನಾನು ಬಹುಶಃ ಅದನ್ನು ಮುತುವರ್ಜಿ ವಹಿಸಿಕೊಂಡು ಅದು ಖಂಡಿತವಾಗಿ ನಾನು ಮಾಡಿ ಕೊಡ್ತೇನೆ ಅಂತ ಕೂಡ ಹೇಳಿಕೊಳ್ತಾ ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ಎಲ್ಲ ನಮ್ಮ ಸಂಘಟಕರಿಗೆ ಬಹುಶಃ ನಮ್ಮ ಉಮರ್ ಪಜ್ಜೀರನ್ನು ನಾವು ಕಳ್ಕೊಂಡು ಅತ್ಯಂತ ನಾವು ನೋವಿತ್ತು. ಬಹುಶಃ ನಮ್ಮ ಅಧ್ಯಕ್ಷರಾಗಿದ್ದು ಅವರ ಜಾಗ ಯಾರು ಬೇಕಂತ ಹೇಳಿದಾಗ ಎಲ್ಲ ಜಾತಿ ಧರ್ಮದವರು ಸೇರಿಕೊಟ್ಟು ಹೆಸರೇ ಬಹುಶಃ ಅದು
ಇಬ್ರಾಹಿಂ ಅವ್ರದ್ದು. ಬಹುಶಃ ಅವರು ಎಲ್ಲರ ವಿಶ್ವಾಸ ಪಡೆದುಕೊಂಡು ಇವತ್ತು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸೋದಕ್ಕೆ ನಾನೆಲ್ಲರ ಪರವಾಗಿ ಶುಭಾಶಯವನ್ನು ಸಲ್ಲಿಸಿಕೊಂಡು ಶಾಲಾ ಸಮಿತಿ, ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ ಜೊತೆಯಾಗಿ ಮುಂದೆ ಹೋಗಿ ನಿಮ್ಗೆ ಏನು ಸಹಕಾರ ಬೇಕಿದೆ ಮಕ್ಕಳಿಗೋಸ್ಕರ ನಾವು ಪ್ರತಿನಿಧಿಯಾಗಿದ್ದುಕೊಂಡು ನಮ್ಮ ಎಲ್ಲ ರೀತಿಯ ಸಹಕಾರ ನಾವು ಖಂಡಿತವಾಗಿ ನಾವು ಕೊಡ್ತೇವೆ ಅಂತ ಕೇಳಿಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ವಂದಿಸುತ್ತಾ ದೇವರ ಹೆಸರಲ್ಲಿ ನಾವು ಇದಕ್ಕೆ ಚಾಲನೆ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. 600 ಮೀಟರ್ ಓಟದ ಸ್ಪರ್ಧೆಗೆ ಕರೆಯನ್ನು ನೀಡ್ತಾ ಇದ್ದೇವೆ. ಹೇಳಿದಂಥ ನಮ್ಮ ಸರಳ ಸಜ್ಜನ ಹಾಗೂ ಜನಪರ ಶಾಸಕರಾದಂಥ ಯುಟಿ ಖಾದರ್ ಸರ್ ಅವರಿಗೆ ಸಂಸ್ಥೆ ಪರವಾಗಿ, ವೈಯಕ್ತಿಕವಾಗಿ, ತಾಲೂಕಿನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. 800 ಮೀಟರ್ ಓಟದ ಪ್ರಾರಂಭಗೊಳ್ತಾ ಇದೆ. 800 ಮೀಟರ್ ಓಟದ ದಕ್ಷಿಣ 14ನೇ ತರಗತಿಯ ಬಾಲಕ ಮತ್ತು ಬಾಲಕಿಯರ 600 ಮೀಟರ್ ಓಟದ ಸ್ಪರ್ಧೆಗೆ ಕರೆಯನ್ನು ನೀಡ್ತಾ ಇದ್ದೇವೆ. ಸ್ಪರ್ಧಾಳುಗಳು ತಕ್ಷಣ ಸಂಯೋಜಕರ ಕೊಠಡಿ ಹತ್ರ ಬರಬೇಕು. 17ರ ವಯೋಮಾನದ ಬಾಲಕರ 800 ಮೀಟರ್ ಓಟ ಸಾಗಿ ಬರ್ತಾ ಇದೆ. ಈ ಬಂಟ್ವಾಳ ತಾಲೂಕಿನ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರ ಕ್ರೀಡಾಕೂಟವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ನಮ್ಮ ಈ ಬಂಟ್ವಾಳ ತಾಲೂಕಿನ ಪ್ರಥಮ ಸ್ಪರ್ಧೆಯನ್ನ ನಾವು ಅಭಿನಂದಿಸೋಣ ಅಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಈ 2 ದಿನದ ಕ್ರೀಡಾಕೂಟಕ್ಕಾಗಿ. ಈ ಒಂದು ಕ್ರೀಡಾಂಗಣಕ್ಕೆ ವಿದ್ಯಾರ್ಥಿಗಳು 4 ಚಪ್ಪಾಳೆ ತಟ್ಟಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅವರಿಗೆ ದಯಮಾಡಿ ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮೊದಲಾಗಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ, ಶಿಕ್ಷಕ ಬಂಧುಗಳಿಗೆ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಕ್ರೀಡೆ ಅನ್ನೋದು ಮಾನಸಿಕವಾಗಿ, ದೈಹಿಕವಾಗಿ ಒಂದು ಮಗುವನ್ನ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಲಿಕ್ಕೆ ಆ ಶಾಲೆಯ ಶಿಕ್ಷಕ ಬಂಧುಗಳು ಕಾರಣೀಭೂತರಾಗ್ತಾರೆ. ಆ ಮಗು ಶಾಲೆಗೆ ಸೇರಿದ ಮೇಲೆ ಆ ಮಗುವನ್ನ ಪ್ರತಿಭಾವಂತ ವಿದ್ಯಾರ್ಥಿನಿಯನ್ನಾಗಿ ಮಾಡುವುದು ಪ್ರತಿ ಒಂದು ರಂಗದಲ್ಲಿ ಕೂಡ ಮಗುವಿನ ಪೂರಕ ಬೆಳವಣಿಗೆಗೆ ಕಾರಣೀಭೂತರಾಗುವವಳು ಮೊದಲು ತಾಯಿ, ನಂತರದ ಸ್ಥಾನ ಶಿಕ್ಷಕಿಗೆ ಸಿಗ್ತದೆ. ಆ ನೆಲೆಯಲ್ಲಿ ಇಂತಹ ಮಕ್ಕಳನ್ನ ಕ್ರೋಢೀಕರಿಸಿ ಇಂತಹ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಎಲ್ಲ ದೇವರು ಸಮಾನರಾಗಿರ್ತಕ್ಕಂತಹ ಶಿಕ್ಷಕ ಬಂಧುಗಳಿಗೆ ನಾನು ಮೊದಲಾಗಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸತಕ್ಕಂತಹ ಮಕ್ಕಳು ಕೂಡ ಭಾಗ್ಯವಂತರು ಅಂತ ಹೇಳ್ತಾ ಇದ್ದೇವೆ. ಇವತ್ತು ನಮ್ಮ ಮುಡಿಪು ಶಾಲೆಯನ್ನೇ ತಗೊಂಡ್ರೆ, ನೀವು ಈ ಕಾಲೇಜಲ್ಲಿ ಓದುವಾಗ ಕ್ರೀಡಾಕೂಟಗಳು ಜರುಗ್ತಿತ್ತು, ಇಂತಹ ವ್ಯವಸ್ಥೆಗಳಿರಲಿಲ್ಲ. ಆದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಪೂರ ವ್ಯವಸ್ಥೆಗಳು ಇಂತಹ ಕ್ರೀಡಾಕೂಟಗಳಲ್ಲಿ ಸಿಗ್ತಾ ಇದೆ. ಅದಕ್ಕೆ ಅತ್ಯುತ್ತಮವಾದಂತಹ ನಮ್ಮ ಕ್ಷೇತ್ರದ ಶಾಸಕರು, ಇಲ್ಲಿ ಅಧ್ಯಕ್ಷರು, ಶಾಲಾಭಿವೃದ್ಧಿ ಸಮಿತಿ, ಶಿಕ್ಷಕ ಬಂಧುಗಳು ಇದಕ್ಕೆ ಕಾರಣೀಭೂತರಾಗ್ತಾರೆ ಎನ್ನುವಂತಹ ಪರವಾಗಿ, ಮಕ್ಕಳ ಪರವಾಗಿ ಇವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೂ ಕೂಡ ಇವತ್ತು ವೇದಿಕೆಯಲ್ಲಿ ಬಹಳಷ್ಟು ಜನ ಗಣ್ಯರಿದ್ದಾರೆ. ಎಲ್ಲರ ಗಮನಕ್ಕೆ ಇವತ್ತು 8ನೇ ಕ್ಲಾಸಿಗೆ ಮುಡಿಪಿಗೆ ಆಂಗ್ಲ ಮಾಧ್ಯಮಕ್ಕೆ ಒಂದು ಮಗುವನ್ನ ಸೇರಿಸಿದ್ರೆ ಉಚಿತವಾಗಿ ಅಪ್ ಟು ಡಿಗ್ರಿವರೆಗೆ ಮಗುವಿಗೆ ಶಿಕ್ಷಣವನ್ನ ಪಡ್ತಕ್ಕಂಥ ಅವಕಾಶವನ್ನ ನಮ್ಮ ಕ್ಷೇತ್ರದ ಜನನಾಯಕರಾಗಿರ್ತಕ್ಕಂಥ ಯುಟಿ ಖಾದರ್ ಅವರು ಇವತ್ತು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಬೇರೆ ಬೇರೆ ಕಾಲೇಜುಗಳಿಗೆ ಮಕ್ಕಳು ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ನಮ್ಮ ಈ ಕಾಲೇಜಲ್ಲಿ ಓದ್ತಕ್ಕಂತಹ ಮಕ್ಕಳಿಗೆ ಒಳ್ಳೆ ಪ್ರತಿಭೆಗೆ ಅವಕಾಶ ಇದೆ, ಎಲ್ಲ ರೀತಿಯ ಶಿಕ್ಷಣದ ವ್ಯವಸ್ಥೆ ಇದೆ. ಇದೆಲ್ಲವೂ ಕೂಡ ಇವತ್ತು ಜನರಿಗೆ ಗೊತ್ತಾಗಬೇಕೆನ್ನುವಂತಹ ನೆಲೆಯಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿ ಸೇರಿಸಿದ್ರೆ ಇವತ್ತು ಆಂಗ್ಲ ಮಾಧ್ಯಮವು ಕನ್ನಡ ಮಾಧ್ಯಮವು ಎರಡೂ ಕೂಡ ಹೋಗ್ತಕ್ಕಂಥ ಅವಕಾಶ
ನಮ್ಮ ಮಕ್ಕಳಿಗೆ ಇದೆ ಅನ್ನೋದನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳಿಕೊಂಡು ಕ್ರೀಡಾಕೂಟ ಸಮಿತಿಗೆ ಇಂತಹ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿ ನಮ್ಮಿಂದ ಕೂಡ ಈ ಭಾಗದ ಜಿಲ್ಲಾ ಪಂಚಾಯತ್ನ ಸದಸ್ಯ ಆಗಿದ್ದಂತಹ ಸಂದರ್ಭದಲ್ಲಿ ನಾವು ಕರ್ಕೇರವರು ಗ್ರಾಮ ಪಂಚಾಯತ್ ಕಾಜವರು ಶಾಸಕರ ಜೊತೆ ಒಟ್ಟಿಗೆ ಸೇರಿ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಹಕಾರವನ್ನ ಮಾಡಿದ್ದೇವೆ ಎನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮ್ಮೆಲ್ಲರ ಸಹೋದರಿಯಾಗಿ ಈ ಕಾರ್ಯಕ್ರಮಕ್ಕೆ ಎರಡು ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ನಿಮ್ಗೆಲ್ಲರಿಗೂ ಕೂಡ ನಾನು ವಂದಿಸಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಜಿಲ್ಲಾ ಪ್ರಶಸ್ತಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತ ಸಾಲೆತ್ತೂರಿನ ದೈಹಿಕ ಶಿಕ್ಷಕರಾದಂಥ ರಾಘವೇಂದ್ರ ಸರ್ ಹಾಗೂ ನಮ್ಮ ಸಂಸ್ಥೆಯ 10ನೇ ತರಗತಿಯಲ್ಲಿ ಓದುತ್ತಿರುವಂತ ವಿಘ್ನೇಶ್ ರಾಜ್ಯ ಮಟ್ಟದ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿದ್ದು ಅವರನ್ನ ಸ್ಮರಣಿಕೆ ನೀಡಿ ಗೌರವಿಸಲಾಗುತ್ತಿದೆ. ದಯವಿಟ್ಟು ಅವರಿಬ್ಬರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದನ್ನ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಸಂಸ್ಥೆಯ ಗಣಿತ ಶಿಕ್ಷಕಿಯಾದಂಥ ರಾಘವೇಂದ್ರ ಸರ್, ದಯಮಾಡಿ ವೇದಿಕೆಗೆ ಆಗಮಿಸಿ. ಬಾಲಕಿಯರ ವಿಭಾಗದ 800 ಮೀಟರ್ ಓಟ ಸಾಗಿ ಬರ್ತಾ ಇದೆ. ಈ ಒಂದು ಬಿಡ್ ನಂಬರ್ 438 ಶಾಹಿ ದೇವಮಾತಾ ಆಂಗ್ಲ ಮಾಧ್ಯಮ ಶಾಲೆ ಅಮಟೂರು ಪಂಚದುರ್ಗ ಕಕ್ಕೆಬೀಡು. ಬಿಡ್ ನಂಬರ್ 468. ಕೇವಲ 14 ವರ್ಷಗಳ ಸರಕಾರಿ ಸೇವೆಯಲ್ಲಿ 35ಕ್ಕಿಂತ ಹೆಚ್ಚು ಮಕ್ಕಳನ್ನು ಕುಸ್ತಿ, ಟಾರ್ಗೆಟ್ ಬಾಲ್, ವೇಟ್ ಲಿಫ್ಟಿಂಗ್, ಖೋ ಖೋ, ಕ್ರಿಕೆಟ್ ಮುಂತಾದ ಕ್ರೀಡೆಗಳಿಗೆ ತರಬೇತಿ ನೀಡಿ ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವಂತೆ ಮಾಡಿದ್ದಾರೆ. ಇವರ ಅಮೋಘ ಸಾಧನೆಗೆ ಅರ್ಹವಾಗಿಯೇ ಜಿಲ್ಲಾ ಪ್ರಶಸ್ತಿ ಲಭಿಸಿದೆ. ಅವರಿಗೆ ಅಭಿನಂದನೆ ತಾಲೂಕಿನ ಪರವಾಗಿ ಸ್ಮರಣಿಕೆ ನೀಡಿ ಸಂಯೋಜಕರ ಕೊಠಡಿಗೆ ಬರಬೇಕು. ನಮ್ಮ ಪ್ರೌಢಶಾಲೆಯ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಕೆ ವಿಘ್ನೇಶ್ ಕುಮಾರ್ ಮುಡುಪಿನಲ್ಲಿ ವಾಸಿಸುತ್ತಿದ್ದು ಚಿಕ್ಕಂದಿನಿಂದಲೂ ಕ್ರಿಕೆಟ್ ಆಟದಲ್ಲಿ ಹೆಚ್ಚಿನ ಒಲವು ಇದ್ದು ಅದು ಈಗ ಹೆಮ್ಮರವಾಗಿದೆ. 2021-22ರಲ್ಲಿ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರಿಕೆಟ್ ತಂಡದಲ್ಲಿ ಪ್ರತಿನಿಧಿಸಿರುತ್ತಾರೆ. 2022-23ನೇ ಸಾಲಿನಲ್ಲಿ ಮೈಸೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರ ಈ ಪ್ರತಿಭೆಗೆ ನಮ್ಮ ಸಂಸ್ಥೆಯ ಹಾಗೂ ತಾಲೂಕಿನ ಪರವಾಗಿ ಸ್ಮರಣಿಕೆ ನೀಡಿ ಗೌರವ. ಪ್ರಥಮ ಸ್ಥಾನ ಗಳಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಓಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಸಕರು ಶೂ ವಿತರಣೆಯನ್ನ ಮಾಡಲಿದ್ದಾರೆ. ಪ್ರಾಥಮಿಕ ವಿಭಾಗದ ಬಾಲಕರ 600 ಮೀಟರ್ ಓಟದ ಸ್ಪರ್ಧಾಳುಗಳು ಬಿಡ್ ನಂಬರ್ 623, 8ನೇ ತರಗತಿಯಲ್ಲಿ ಬಿಡ್ ನಂಬರ್ 626, 914 ಸುಮ್ಮನೆ ರಿಪೋರ್ಟ್ ಮಾಡಬೇಕು. ಸ್ಪರ್ಧಾಳುಗಳು ಗಮನಿಸಿ.